ಅತ್ಯುತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅನ್ನುವಂತಹ ಕನಸಿನೊಂದಿಗೆ ಈ ಜ್ಞಾನ ದೇಗುಲವನ್ನು ಸ್ಥಾಪನೆ ಮಾಡ್ತಾರೆ. ಇದೀಗ ಈ
ಜ್ಞಾನ ದೇಗುಲದ ವಿಸ್ತೃತ ನೂತನ ಕಟ್ಟಡ ರಚನೆಗೊಂಡು ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಈ ಭವ್ಯವಾದ ಕಟ್ಟಡದ ನಿರ್ಮಾಣಕ್ಕೆ ಕಾರಣರಾದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಉಜಿರೆ, ಇದರ ಅಧ್ಯಕ್ಷರಾದಂಥ ಪರಮ ಪೂಜ್ಯ ರಾಜರ್ಷಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ದೂರದರ್ಶಿತ್ವದ ಫಲವಾಗಿ ಈ ಊರಿನ ಮಕ್ಕಳಿಗೆ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣ ಸಿಗುವ ಜ್ಞಾನ ಮಂದಿರ ನಿರ್ಮಾಣ ಆಗಿದೆ. ಅವರ ದಿವ್ಯ ಹಸ್ತದಿಂದ ಈ ಒಂದು ಕಟ್ಟಡ ಇವತ್ತು ಲೋಕಾರ್ಪಣೆ ಆಗಲಿದೆ. ಅನಿವಾರ್ಯ ಕಾರಣದಿಂದ ಶ್ರೀ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ಡ್ ಉಜಿರೆ ಇದರ ಕಾರ್ಯದರ್ಶಿಗಳಾದಂಥ ಪೂಜ್ಯರಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಸಂಸ್ಥಾಪಕರ ಮನೆತನದ ಕಾಂಚನ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀ ಲೋಕೇಶ್ ಎಸ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಹಾಗೆ ಸಂಸ್ಥೆಯ ಸಂಚಾಲಕರಾದಂಥ ಶ್ರೀ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಈ ಸಂಸ್ಥೆಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಅವರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವರೆಲ್ಲರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಎಲ್ಲ ಗಣ್ಯರನ್ನು ಪ್ರಾರ್ಥನೆಗೆ ರೆಡಿಯಾಗಿದೆ. ಪ್ರಾರ್ಥನೆಗೆ ಇವರು ಎಲ್ಲ ಗಣ್ಯರನ್ನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಧುಶ್ರೀ ಯಾದವಗೌಡ, ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಸ್ಮಾರಕ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ರಮೇಶ್ ಮಯ್ಯ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀ ಲಕ್ಷ್ಮಣಗೌಡ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಕರೆತರಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸಂಭ್ರಮದ ದಿನವಾಗಿದೆ. ಎಲ್ಲ ಅತಿಥಿಗಳನ್ನು ಕೂಡ ಗಣ್ಯ ಅತಿಥಿಗಳನ್ನು ಬಂದಂಥ ಎಲ್ಲ ವಿದ್ಯಾಭಿಮಾನಿಗಳು ತಮಗೆ ಎಲ್ಲ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಕುಳಿತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಮುಖ ಕ್ಷಣಕ್ಕಾಗಿ ಅತಿಥಿಗಳು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಸಮಾರಂಭವು ನಮ್ಮ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಶಾಲಾ ಮಕ್ಕಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಸರ್ವರು ಎದ್ದು ನಿಂತು ಸಹಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಸರ್ವರು ಕೂತೆ ಸಹಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ.
ಶ್ರೀದೇವರನ್ನು ಪ್ರಾರ್ಥಿಸಿದಂಥ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಕ್ಷೇತ್ರದ ಸ್ವಾಮಿ ನಮ್ಮೆಲ್ಲರ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಈ ಗ್ರಾಮದ ಅಧಿದೇವತೆ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಮಾರ್ಗದರ್ಶಕರು, ಪೋಷಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಆದಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಅತ್ಯಂತ ಸಂಭ್ರಮದ ವಿಶಿಷ್ಟ ಕಾರ್ಯಕ್ರಮ ಕಾಂಚನ ಪ್ರದೇಶದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಉಜಿರೆ ಇದರ ಆಡಳಿತಕ್ಕೆ ಒಳಪಟ್ಟ ಶ್ರೀ ಲಕ್ಷ್ಮೀನಾರಾಯಣ ಹಿರಿಯ ಪ್ರಾಥಮಿಕ ಶಾಲೆ ಕಾಂಚನ ಇದರ ನೂತನ ವಿಸ್ತರಣಾ ಕಟ್ಟಡದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಇದರ ಗೌರವಾನ್ವಿತ ಕಾರ್ಯದರ್ಶಿಗಳು ಆದಂತಹ ಪೂಜ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಶಾಲೆಗಳಿಗೆ ಮಾರ್ಗದರ್ಶಕರಾಗಿರುವಂತಹ ವಿದ್ಯಾಭಿಮಾನಿ ಮತ್ತು ವಿದ್ಯಾಪೋಷಕರಾದಂತಹ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೂ ಭಕ್ತಿಪೂರ್ವಕ ಗೌರವಗಳನ್ನು ಸಮರ್ಪಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಮಹನೀಯರೇ, ಮಹಿಳೆಯರೇ ಹಾಗೂ ಪುಟಾಣಿಗಳೇ, ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳು, ಈ ದಿನದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಈಗಾಗಲೇ ಪ್ರಸ್ತುತಪಡಿಸಿದ ಹಾಗೆ ಇದು ಈ ಕಾಂಚನ ಪ್ರದೇಶದಲ್ಲಿ ಒಂದು ಐತಿಹಾಸಿಕ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸುಮಾರು 71 ವರ್ಷಗಳ ಹಿಂದೆ 1954ರಲ್ಲಿ ಕೀರ್ತಿಶೇಷ ವಿದ್ವಾನ್ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರ್ ಮಹನೀಯರು ಈ ಒಂದು ಶಾಲೆಯನ್ನು ಇಲ್ಲಿ ಸಂಸ್ಥಾಪಿಸಿದರು. ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಒಬ್ಬ ಶ್ರೇಷ್ಠ ಸಂಗೀತಗಾರನಾದ ಶ್ರೀಯುತ ಕೀರ್ತಿಶೇಷ ವಿದ್ವಾನ್ ವೆಂಕಟ ಸುಬ್ರಹ್ಮಣ್ಯ ಅಯ್ಯರ್ ಅವರು ಈ ಶಾಲೆಯನ್ನು ಸಂಸ್ಥಾಪಿಸಿದರು. ಕಾಕತಾಳೀಯವೋ ಅಥವಾ ಇದೊಂದು ವಿಶೇಷ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ಮಹನೀಯರ ಪುಣ್ಯಾತ್ಮರ ಹುಟ್ಟುಹಬ್ಬದ ದಿನವೂ ಆಗಿದೆ. ಈ ದಿನವೇ ಈ ಶಾಲೆಯ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ವಿಸ್ತರಣಾ ಕಟ್ಟಡದ ಉದ್ಘಾಟನೆ ಆಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೆ ಒಂದು ಸಂತೋಷದ ವಿಚಾರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿಯಾಗಿ 1954ರಲ್ಲಿ ಈ ಶಾಲೆ ಇಲ್ಲಿ ಆರಂಭ ಆಯಿತು. ಕ್ರಮೇಣ 1982ರಲ್ಲಿ ಕೀರ್ತಿಶೇಷ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರ್ ಅವರ ಸುಪುತ್ರರಾದಂತಹ ಕರ್ನಾಟಕ ಕಲಾಶ್ರೀ ಕಾಂಚನ ವಿ ಸುಬ್ಬರತ್ನಂ ಅವರು 1982ನೇ ಇಸವಿಯಲ್ಲಿ ಹೈಸ್ಕೂಲನ್ನು ಇದೇ ಪ್ರದೇಶದಲ್ಲಿ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರ್ ಪ್ರೌಢಶಾಲೆಯನ್ನು ಆರಂಭಿಸಿದರು. 2007ನೇ ಇಸವಿಯಲ್ಲಿ ಈ ಎರಡೂ ಸಂಸ್ಥೆಗಳು ಶ್ರೀ ಲಕ್ಷ್ಮೀನಾರಾಯಣ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ವೆಂಕಟ ಸುಬ್ರಹ್ಮಣ್ಯಂ ಪ್ರೌಢಶಾಲೆ ಈ ಎರಡರ ಒಂದು ಆಡಳಿತವನ್ನು ಅವರ ಕುಟುಂಬಸ್ಥರು, ಮುಖ್ಯವಾಗಿ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ
ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿಗೆ ಹಸ್ತಾಂತರಿಸಲ್ಪಟ್ಟಿತು. ಈ ಶಾಲೆ ಕಳೆದ 71 ವರ್ಷಗಳಿಂದ ಈ ಪ್ರದೇಶದ ಸಹಸ್ರಾರು ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು ಕೇವಲ ಈ ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯನ್ನು ಗಳಿಸಿ ಒಳ್ಳೆಯ ಉದ್ಯೋಗ ವ್ಯವಹಾರ ಜೀವನ ನಡೆಸ್ತಾ ಇರುವಂಥದ್ದು ಬಹುಶಃ ಎಲ್ಲ ಮಹನೀಯರ ಒಂದು ದೊಡ್ಡ ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಈ ವಿಶೇಷ ಸಂದರ್ಭದಲ್ಲಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಿಂದಿನ ಧರ್ಮಾಧಿಕಾರಿಗಳು, ಕೀರ್ತಿಶೇಷರು, ನಮ್ಮೆಲ್ಲರಿಗೆ ಪ್ರಾತಸ್ಮರಣೀಯರಾದಂತಹ ಕೀರ್ತಿಶೇಷ ಶ್ರೀ ಡಿ ರತ್ನವರಂ ಹೆಗ್ಗಡೆಯವರನ್ನು ಅತ್ಯಂತ ಭಕ್ತಿಯಿಂದ ಸ್ಮರಿಸ್ತಾ ಇದ್ದೇನೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನಲ್ ಟ್ರಸ್ಟ್ ಮತ್ತು ಸೊಸೈಟಿಯ ಮೂಲಕ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಕರ್ನಾಟಕದಾದ್ಯಂತ ಶಿಕ್ಷಣ ಕ್ರಾಂತಿಗೆ ನಾಂದಿ ಹಾಡಿದವರು ಅವರು. ಇವತ್ತು ಸಹಸ್ರ ಸಂಖ್ಯೆಯ ಯುವಕ ಯುವತಿಯರ ಜೀವನಕ್ಕೆ ಒಂದು ಅರ್ಥವನ್ನು ಕೊಡುವಂತಹ ಒಂದು ಕೆಲಸ ಈ ಶಿಕ್ಷಣ ಸಂಸ್ಥೆಗಳಿಂದ ಆಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ಪೂಜ್ಯ ದಿವಂಗತ ರತ್ನವರ್ಮ ಹೆಗ್ಗಡೆಯವರು. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ವಿದ್ವಾನ್ ಕೀರ್ತಿಶೇಷ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರ್ ಹಾಗೂ ಕೀರ್ತಿಶೇಷ ಕಲಾಶ್ರೀ ಕಾಂಚನವಿ ಸುಬ್ಬರತ್ನಂ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಭಕ್ತಿಯಿಂದ ನಾನು ಇಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಈ ಎರಡೂ ಶಾಲೆಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಆಡಳಿತಕ್ಕೆ ಒಳಪಟ್ಟ ನಂತರ ಅನೇಕ ಇಲ್ಲಿ ಬದಲಾವಣೆಗಳನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ 2019-20 ಸಾಲಿನಲ್ಲಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 77 ಇದ್ದರೆ ಇವತ್ತು ಈ ಶೈಕ್ಷಣಿಕ ವರ್ಷದಲ್ಲಿ 2025-26ರಲ್ಲಿ ಈ ಸಂಖ್ಯೆ 212ಕ್ಕೆ ಏರಿದೆ. ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಒಂದು ರೀತಿಯ ಸವಾಲುಗಳನ್ನು, ಸಮಸ್ಯೆಗಳನ್ನು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಬೇರೆ ಬೇರೆ ಕಾರಣಗಳಿಂದ ಎದುರಿಸ್ತಾ ಇರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಎಲ್ಲ ಕಾರಣಗಳಿಂದ ಕನ್ನಡ ಮಾಧ್ಯಮ ಶಾಲೆಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನಲ್ ಸೊಸೈಟಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ, ಪೂಜ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಮುತುವರ್ಜಿಯಿಂದಾಗಿ ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಆಡಳಿತಕ್ಕೆ ಒಳಪಟ್ಟು ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಲ್ಲೂ ಇವತ್ತು ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಇದಕ್ಕೆ ಕಾರಣ ಏನಂತೇಳಿದರೆ ಇಲ್ಲಿ ನೀಡಲಾಗ್ತಾ ಇರುವಂತಹ ಗುಣಮಟ್ಟದ ಶಿಕ್ಷಣ, ಸಂಸ್ಕಾರಯುತ ಶಿಕ್ಷಣ ಮತ್ತು ಇಲ್ಲಿಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಮತ್ತು ಅದರ ಸಫಲತೆ, ಎಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿರುವಂಥದ್ದು ಮಾತ್ರ ಅಲ್ಲ, ಇಲ್ಲಿಯ ಎಲ್ಲ ಶಾಲೆಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನಾವು ಇತ್ತೀಚಿನ ವರ್ಷ ನಾವು ಗಮನಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ, ಅವರ ಕುಟುಂಬಸ್ಥರಿಗೆ, ಮುಖ್ಯವಾಗಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ, ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳ ಆಗುಹೋಗುಗಳಿಗೆ ಮಾರ್ಗದರ್ಶನ ನೀಡ್ತಾ ಇರುವಂಥ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಕೂಡ ಅತ್ಯಂತ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 2 ವರ್ಷಗಳ ಹಿಂದೆ ಈ ಶಾಲೆಗಳಿಗೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ದಂಪತಿ ಸಮೇತ ಭೇಟಿ ಕೊಟ್ಟರು. ಆಗ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು. ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನೆಲ್ಲ ಗಮನಿಸಿ ಕೂಡಲೇ ಕಾರ್ಯಪ್ರವೃತ್ತರಾಗಿ ಸಂಬಂಧಪಟ್ಟ DMCಗೆ ಇರಬಹುದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕನ್ಸ್ಟ್ರಕ್ಷನ್ ವಿಭಾಗಕ್ಕೆ ಅವರು ನಿರ್ದೇಶನವನ್ನು ಕೊಟ್ಟರು. ಮೊದಲಿಗೆ ಪ್ರೌಢಶಾಲೆಯಲ್ಲಿ
ಅನೇಕ ಮೂಲಭೂತ ಸೌಕರ್ಯಗಳನ್ನು ನೀಡುವಂಥ ಕಾರ್ಯ ಆರಂಭ ಆಯಿತು. ಅದೇ ರೀತಿ ಈ ಶಾಲೆಗೆ ಕೇವಲ 6 ತಿಂಗಳ ಹಿಂದೆ ಅವರು ಭೇಟಿ ಕೊಟ್ಟು ಇಲ್ಲಿ ಈ ಶಾಲೆಯ ಸಂಪೂರ್ಣ ಒಂದು ನವೀಕರಣ ಮತ್ತು ವಿಸ್ತರಣಾ ಚಟುವಟಿಕೆಗೆ ನಾಂದಿಯನ್ನು ಹಾಡಿದರು. ಇವತ್ತು ಕೇವಲ 6 ತಿಂಗಳಲ್ಲಿ ಈ ಒಂದು ಕಟ್ಟಡ ಈ ರೀತಿ ಹೊಸದಾಗಿ ವಿಸ್ತರಣೆಗೊಂಡು ನವೀಕೃತಗೊಂಡು ಸುಂದರವಾಗಿ ಇವತ್ತು ತಮ್ಮ ಮುಂದೆ ಇದೆ. ಇದಕ್ಕೆ ಪೂಜ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಒಂದು ನೇತೃತ್ವ, ಮಾರ್ಗದರ್ಶನ ಮತ್ತು ಮುತುವರ್ಜಿ ಕಾರಣ. ಅದೇ ರೀತಿ ಈ ಊರಿನ ಎಲ್ಲ ವಿದ್ಯಾಪ್ರೇಮಿಗಳು, ಮುಖ್ಯವಾಗಿ ವಿದ್ಯಾರ್ಥಿಗಳ ಹೆತ್ತವರು ಮತ್ತು ಸಾರ್ವಜನಿಕರು, ನಾವು ಮಾಡುವಂಥ ಯಾವುದೇ ಶೈಕ್ಷಣಿಕ ಕಾರ್ಯಕ್ರಮ ಇರ್ಬೋದು, ಅದರಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಇಲ್ಲಿ ಭಾಗಿಯಾಗಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದು ಕೂಡ ಇಲ್ಲಿ ಕಾರಣ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 1.8 ಕೋಟಿ, ಸುಮಾರು 180 ಲಕ್ಷದಷ್ಟು ಇಲ್ಲಿ ಈ ಶಾಲೆಯ ನವೀಕರಣಕ್ಕೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿಯ ಮೂಲಕ ಖರ್ಚು ಮಾಡಲಾಗಿದ್ದು, ಇಲ್ಲಿ ಫರ್ನಿಚರ್ಸ್ ಇರ್ಬೋದು, ಕೊಠಡಿಗಳಿರ್ಬೋದು, ಅತ್ಯಂತ ಸುಸಜ್ಜಿತವಾಗಿ ಯಾವುದೇ ನಗರದ ಶಾಲೆಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಪೂಜ್ಯ ಧರ್ಮಾಧಿಕಾರಿ ಕಾವಂದರು ಯಾವಾಗಲೂ ಹೇಳುವಂಥ ಒಂದು ಮಾತು ಏನಂತೇಳಿದರೆ, ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಅದು ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೆ ಅವರಿಗೆ ಕೀಳರಿಮೆ ಬರಬಾರದು. ನಗರದ ಶಾಲೆಯ ಮಕ್ಕಳಿಗೆ, ಕಾಲೇಜಿನ ಮಕ್ಕಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಅವರು ಒದಗಿಸ್ತಾರ, ಅದೇ ಮೂಲಭೂತ ಸೌಕರ್ಯವನ್ನು ಮತ್ತು ಪ್ರೋತ್ಸಾಹವನ್ನು ನಾವು ಕೊಟ್ಟಾಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೂ ಸಹ ಅದೇ ರೀತಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ತಾರೆ. ಅವರ ಪ್ರತಿಭೆಯ ಅನಾವರಣಕ್ಕೆ ಸಾಧ್ಯತೆಯನ್ನು ಇದೆ ಅನ್ನುವಂಥದ್ದನ್ನು ಯಾವತ್ತೂ ಹೇಳಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಆ ಕಾರಣದಿಂದಾಗಿ ಈ ಶಾಲೆ ಕೂಡ ಇವತ್ತು ಈ ರೀತಿಯಾಗಿ ನವೀಕರಣಗೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಒಳ್ಳೆಯ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಶ್ರೀ ಕ್ಷೇತ್ರದ ವತಿಯಿಂದ ಒದಗಿಸಿಕೊಟ್ಟಿದ್ದಾರೆ. ಪೂಜ್ಯರಿಗೆ ಮತ್ತೊಮ್ಮೆ ಅತ್ಯಂತ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ನಾನು ಇಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಕ್ಷೇತ್ರದ ಎಲ್ಲ ಆಗುಹೋಗುಗಳಲ್ಲಿ ನೇತೃತ್ವ ವಹಿಸಿ ಅದನ್ನು ಕಾರ್ಯಗತಗೊಳಿಸುವಲ್ಲಿ, ಮುಖ್ಯವಾಗಿ ಪೂಜ್ಯರ ಏನು ಯೋಚನೆಗಳಿದ್ದಾವೆ, ಏನು ಯೋಜನೆಗಳಿದ್ದಾವೆ, ಅದನ್ನು ಕಾರ್ಯಗತಗೊಳಿಸುವಲ್ಲಿ ನೇತೃತ್ವ ವಹಿಸ್ತಾ ಇರುವವರು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು. ನಾನು ಈಗಾಗಲೇ ಹೇಳಿದಾಗೆ ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಅಲ್ಲಿಯ ಶಿಕ್ಷಣದ ಗುಣಮಟ್ಟವನ್ನು ಉನ್ನತೀಕರಿಸುವ ಬಗ್ಗೆ ನಿರಂತರ ಯೋಚನೆಗಳನ್ನು ಮಾಡ್ತಾ ಅದಕ್ಕೆ ಕಾರ್ಯಪ್ರವೃತ್ತರಾಗುವವರು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಈಗಾಗಲೇ ಈ ಶಾಲೆಯ ಉದ್ಘಾಟನೆಯನ್ನು ಫಲಕವನ್ನು ಉದ್ಘಾಟಿಸುವ ಮೂಲಕ ಮಾಡಿದ್ದಾರೆ ಮತ್ತು ಈ ದೀಪ ಬೆಳಗಿಸುವ ಮೂಲಕ ಈ ಶಾಲೆಯ ನೂತನ ವಿಸ್ತರಣಾ ಕಟ್ಟಡದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ಇಲ್ಲಿ ಸೇರುವ ಎಲ್ಲರ ಪರವಾಗಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿಯ ಪರವಾಗಿ, ಊರಿನ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ, ಶಿಕ್ಷಕ ಬಂಧುಗಳ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳ, ಮುಖ್ಯವಾಗಿ ಪ್ರೈಮರಿ, ಹೈಸ್ಕೂಲು, ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಗಳಿಗೆ ನಿರಂತರ ಭೇಟಿ ಕೊಡುತ್ತಾ ಅಲ್ಲಿಯ ಮೂಲಭೂತ ವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸಿ ಆ ಸಣ್ಣ ಮಕ್ಕಳಿಗೆ ಏನೆಲ್ಲ ಅಲ್ಲಿ ಆಟದ ಮನೆ ಇರ್ಬೋದು, ಅಥವಾ ಅಂಗನವಾಡಿ ಮಕ್ಕಳಿಗೆ ಬೇಕಾಗುವಂಥ ಆಟದ ಮನೆ ಇರ್ಬೋದು, ಅಥವಾ ಬೆಂಚು ಡೆಸ್ಕ್ಗಳು ಇರ್ಬೋದು, ಯಾವುದೇ ಮೂಲಭೂತ ಸೌಕರ್ಯ ಯಾವತ್ತೂ ಬೇಕು ಅನ್ನುವಂಥ ಒಂದು ಕಾಳಜಿ ಇರುವವರು ನಮ್ಮ ಮಾರ್ಗದರ್ಶಕರಾದ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು. ಯಾವತ್ತೂ ಅವರು ಶಾಲೆಗಳ ಪ್ರಗತಿಯ ಬಗ್ಗೆ ನಮ್ಮಲ್ಲಿ ವಿಚಾರ ವಿನಿಮಯ ಮಾಡ್ತಾರೆ, ಮಾರ್ಗದರ್ಶನ ನೀಡ್ತಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಮತ್ತು ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಸಂಸ್ಥಾಪಕರ ಕುಟುಂಬಸ್ಥರು
ಮತ್ತು ಈ ಶಾಲೆಯ ಮುಖ್ಯ ಮಾರ್ಗದರ್ಶಕರು ಆಗಿರುವಂತಹ ನಿರಂತರವಾಗಿ ನಮ್ಮ ಆಡಳಿತ ಮಂಡಳಿಯ ಜೊತೆಗೆ ಸಂಪರ್ಕ ಇದ್ದು ಇಲ್ಲಿಯ ಮುಖ್ಯ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡ್ತಾ ಇವತ್ತಿಗೂ ಈ ಶಾಲೆಯ ಬೇಕು ಬೇಡಗಳ ಬಗ್ಗೆ ವಿಚಾರ ಮಾಡ್ತಾ ಯಾವತ್ತೂ ಈ ಶಾಲೆಯ ಪ್ರಗತಿಯನ್ನು ಯೋಚಿಸ್ತಾ ಇರುವವರು ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರು. ದೂರದ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕಾಗಿ ಇವತ್ತು ಅವರು ಆಗಮಿಸಿದ್ದಾರೆ. ಬಹಳ ಸರಳ ವ್ಯಕ್ತಿತ್ವದ ಮತ್ತು ಅಷ್ಟೇ ಜ್ಞಾನಿ ಮತ್ತು ವಿದ್ವಾಂಸರು ಆಗಿರುವಂತಹ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರು ಮತ್ತು ಅವರ ಕುಟುಂಬಸ್ಥರ ಈ ಕೊಡುಗೆಯನ್ನು ಯಾವತ್ತೂ ನಾವು ಸ್ಮರಿಸ್ತೇವೆ. ಮತ್ತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಕ್ಕೆ ನಾವು ಭಾಳ ಸಂತೋಷ ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರ ಪರವಾಗಿ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಲೋಕೇಶ್ SR ಅವರು ಉಪಸ್ಥಿತರಿದ್ದಾರೆ. ನಮ್ಮ ಶಾಲೆಯ ಯಾವುದೇ ಬೇಕು ಬೇಡಗಳಿಗೆ ಸ್ಪಂದಿಸುತ್ತಾ ನಮ್ಮ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಗೆ ಯಾವತ್ತೂ ಸಹಕಾರ ಮತ್ತು ಮಾರ್ಗದರ್ಶನ ನೀಡ್ತಾ ಈ ಶಾಲೆಗೆ ಆಗಾಗ ಭೇಟಿ ಕೊಡುತ್ತಾ ಇಲ್ಲಿ ಏನು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇರುವವರು ಶ್ರೀಯುತ ಲೋಕೇಶ್ SR ಅವರು. ಈ ಕೂಡ ಮಾತನಾಡ್ತಾ ಇರುವಾಗ ನಮ್ಮ ಶಾಲೆಗಳ ಒಂದು ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಬೋದು, ಶಿಕ್ಷಕರ ಕೊರತೆಯನ್ನು ಹೇಗೆ ನೀಗಿಸ್ಬೋದು ಮತ್ತು ಆಡಳಿತ ಮಂಡಳಿ ಇದರಲ್ಲಿ ಹೇಗೆ ಕಾರ್ಯಪ್ರವೃತ್ತರಾಗ್ಬೋದು ಅನ್ನೋದರ ಬಗ್ಗೆ ಕೂಡ ನನಗೆ ಅನೇಕ ಮಾರ್ಗದರ್ಶನದ ಮತ್ತು ನಿರ್ದೇಶನದ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಲೋಕೇಶ್ SR ಅವರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಧುಶ್ರೀ ಯಾದವ್ ಗೌಡ ಅವರಿದ್ದಾರೆ. ಇಲ್ಲಿಯ ಶಾಲೆಯ ಶಿಕ್ಷಕ ರಕ್ಷಕ ಸಂಘ ಇರ್ಬೋದು ಅಥವಾ ಊರಿನೆಲ್ಲ ವಿದ್ಯಾಭಿಮಾನಿಗಳು ಇರ್ಬೋದು, ಇದು ನಮ್ಮ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಶಿಕ್ಷಕ ರಕ್ಷಕ ಸಂಘದವರು ಇಲ್ಲಿಯ ಯಾವುದೇ ಕಾರ್ಯಕ್ರಮ ಇರಲಿ, ಇದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಅದು ಶ್ರಮದಾನ ಇರ್ಬೋದು ಅಥವಾ ಬೇರೆ ಯಾವುದೇ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡಾ ಕಾರ್ಯಕ್ರಮ ಇರ್ಬೋದು, ಅದರಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ನೇತೃತ್ವವನ್ನು ವಹಿಸ್ತಾ ಇರುವವರು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಧುಶ್ರೀ ಯಾದವ್ ಗೌಡ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಲಕ್ಷ್ಮಣ್ ಗೌಡ ಅವರಿದ್ದಾರೆ. ಅವರ ಬಗ್ಗೆ ಕೂಡ ನಾನು ಇಲ್ಲಿ ಪ್ರಸ್ತಾಪಿಸಬೇಕು. ನಾನು ಈಗಾಗಲೇ ಹೇಳಿದಾಗ ಈ ಶಾಲೆಯ ಏನು ವಿದ್ಯಾರ್ಥಿಗಳ ಸಂಖ್ಯೆ ಇರ್ಬೋದು ಅಥವಾ ಒಂದು ಬೆಳವಣಿಗೆ ಇರ್ಬೋದು, ಇದರ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿದವರು ಶ್ರೀಯುತ ಲಕ್ಷ್ಮಣ್ ಗೌಡ ಅವರು. ಆಡಳಿತ ಮಂಡಳಿಯ ಜೊತೆಗೆ, ಊರಿನ ವಿದ್ಯಾಭಿಮಾನಿಗಳ ಜೊತೆಗೆ, ಹೆತ್ತವರ ಜೊತೆಗೆ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಇರಿಸಿಕೊಂಡು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಿರಂತರ ಪ್ರಯತ್ನ ಪಡ್ತಾ ಇದ್ದಾರೆ ಶ್ರೀಯುತ ಲಕ್ಷ್ಮಣ್ ಗೌಡ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಮ್ಮದೇ ಇನ್ನೊಂದು ಸಂಸ್ಥೆ ಪ್ರೌಢಶಾಲೆ ವೆಂಕಟಸುಬ್ರಹ್ಮಣ್ಯಂ ಪ್ರೌಢಶಾಲೆ, ಇದರ ಮುಖ್ಯೋಪಾಧ್ಯಾಯರಾದ ರಮೇಶ್ ಪಯ್ಯ ಅವರು ಕೂಡ ಈ ಶಾಲೆಯ ಎಲ್ಲ ಅಭಿವೃದ್ಧಿಗೆ, ಎರಡು ಶಾಲೆಗಳ ಒಂದು ವಿದ್ಯಾರ್ಥಿಗಳ ಬೆಳವಣಿಗೆಗೆ ನಿರಂತರ ಶ್ರಮ ವಹಿಸ್ತಾ ಇದ್ದಾರೆ. ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಹೆಸರು ಪ್ರಸ್ತಾಪ ಮಾಡಬೇಕು. ಶ್ರೀಯುತ ಯಶೋಧರ ನಮ್ಮ DMCಯ ಇಂಜಿನಿಯರ್ ಉಪಸ್ಥಿತರಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಈ ಶಾಲೆಯ ಒಂದು ವಿಸ್ತರಣಾ ಚಟುವಟಿಕೆಯ ಬಗ್ಗೆ ಪೂಜ್ಯ ಹರ್ಷೇಂದ್ರ ಕುಮಾರ್ ಸರ್ ಅವರು ಯೋಚನೆ ಮಾಡ್ತಾ ಇರುವಾಗ ಅವರು ನೇರವಾಗಿ ಯಶೋಧರವ್ರನ್ನ ಕರೆದು ಇದರ ಬಗ್ಗೆ ಒಂದು ರೂಪುರೇಷೆಗಳನ್ನು ಹಾಕಲಿಕ್ಕೆ, ನೀಲಿ ನಕಾಶೆ ತಯಾರಿಸಲಿಕ್ಕೆ ಹೇಳಿದರು. ಇದು ಅವರ ಯೋಚನೆಯ ಒಂದು ಮೂರ್ತ ರೂಪವಾಗಿ ಇವತ್ತು ಅತ್ಯಂತ ಅದ್ಭುತವಾಗಿ ಇಲ್ಲಿ ಮೂಡಿ ಬಂದಿದೆ. ಹೌದು, ಯಶೋಧರ್ DMCಯ ಮುಖ್ಯ ಇಂಜಿನಿಯರ್ ಮತ್ತು ಅವರ ತಂಡದವರಿಗೆ ಕೂಡ ನಾನು ವಿಶೇಷ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಯುತ ತೋಳ್ಪಡಿತಾಯವರು, ಶಾಂತಿವನದ ಕಾರ್ಯದರ್ಶಿಯವರು,
ಶಾಂತಿವನ ಅಂತ ಹೇಳಿದ್ರೆ ಇವತ್ತು ಕೇವಲ ರಾಜ್ಯ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಒಂದು ಸಂಸ್ಥೆ, ಯೋಗ ಕೇಂದ್ರ. ಅದರ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾದಂಥ ಶ್ರೀಯುತ ತೋಳ್ಪಾಡಿತಯ್ಯ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿ ಕ್ಷೇಮಪಾಲನಾಧಿಕಾರಿ ಶ್ರೀಯುತ ಧನ್ಯಕುಮಾರ್ರವರು, ವಿದ್ಯಾರ್ಥಿ ಸಂಯೋಜಕರು, ಶೈಕ್ಷಣಿಕ ಸಂಯೋಜಕರಾದ ಶ್ರೀಯುತ ಪ್ರೊಫೆಸರ್ ಎಸ್.ಎನ್. ಕಾಕತ್ಕರ್ ಅವರಿದ್ದಾರೆ. ಮತ್ತು ಈ ಹಿಂದಿನ ನಮ್ಮ ಸಂಸ್ಥೆಗಳ ವಿದ್ಯಾರ್ಥಿ ಕ್ಷೇಮಪಾಲನಾ ಅಧಿಕಾರಿ ಸೋಮಶೇಖರ್ ಶೆಟ್ಟಿ ಅವರಿದ್ದಾರೆ. ಅವರೆಲ್ಲರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕಾಂಚನ ಕುಟುಂಬಸ್ಥರಾದ ಶ್ರೀಮತಿ ರಂಜಿನಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಶಾಲೆಯ ನಿವೃತ್ತ ಹಿರಿಯ ಉಪನ್ಯಾಸಕರು, ನಮ್ಮ ಬೇರೆ ಬೇರೆ ಸಂಸ್ಥೆಗಳ ಶಿಕ್ಷಕರು, ಮುಖ್ಯ ಶಿಕ್ಷಕರು ಇಲ್ಲಿ ಭಾಗವಹಿಸಿದ್ದಾರೆ. ತಮಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಬಹಳ ಮುಖ್ಯವಾಗಿ ಪ್ರಸ್ತಾಪಿಸಬೇಕಾಗಿದ್ದು ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳು, ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸ್ತಾ ಇರುವಂತಹ ಗ್ರಾಮ ಪಂಚಾಯತ್ ಬಜತ್ತೂರು ಇದರ ಅಧ್ಯಕ್ಷರು ಶ್ರೀಯುತ ಗಂಗಾಧರ್ ಗೌಡ PN, ಕಾರಣಾಂತರದಿಂದ ಇವತ್ತು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ, ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಎಲ್ಲ ಸದಸ್ಯರಿಗೆ, ಗ್ರಾಮ ಪಂಚಾಯತ್ನ ಸದಸ್ಯರಿಗೆ, ಮತ್ತು ಈ ಊರಿನ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಯುವಕ ಸಂಘ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳು, ಬಹುಶಃ ಮೊನ್ನೆ ದಿವಸ ಶನಿವಾರ ಕೂಡ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾಭಿಮಾನಿಗಳು ಬಂದು ಇದು ಊರಿನ ಜಾತ್ರೆ ಅನ್ನುವ ರೀತಿ, ಇದು ನಮ್ಮ ಶಾಲೆ, ಈ ಶಾಲೆ ಈ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಹೊಸ ಕಟ್ಟಡದಲ್ಲಿ ವಿಜೃಂಭಿಸ್ತಾ ಇದೆ, ನಾವೆಲ್ಲ ಈ ಕಾರ್ಯಕ್ರಮ ಭಾಗವಹಿಸಬೇಕು ಅನ್ನುವಂಥ ಒಂದು ಸಂಭ್ರಮದಿಂದ ಶ್ರಮದಾನ ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಪುಟಾಣಿಗಳು, ಇದರ ಫಲಾನುಭವಿಗಳು, ನಮ್ಮ ದೇಶದ, ನಮ್ಮ ನಾಡಿನ ಭವಿಷ್ಯ ಅವರಿಗಾಗಿ ಇದೆಲ್ಲ ಕಾರ್ಯಕ್ರಮ, ಈ ವ್ಯವಸ್ಥೆ, ಅವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪೂಜ್ಯರು ಈ ಒಂದು ಶಾಲೆಯ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ಪುಟಾಣಿಗಳಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರಣಾಂತರದಿಂದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸ್ಲಿಕ್ಕೆ ಆಗಲಿಲ್ಲ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಪೂಜ್ಯ ಕಾವಂದರಿಗೆ ಅತ್ಯಂತ ಗೌರವಪೂರ್ವಕ, ಕೃತಜ್ಞತಾಪೂರ್ವಕ ಸ್ವಾಗತವನ್ನು ಅವರ ಅನುಪಸ್ಥಿತಿಯಲ್ಲಿ ಕೋರ್ತಾ ತಮ್ಮೆಲ್ಲರಿಗೆ ನನ್ನ ಶುಭಾಶಯ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ವರನ್ನ ಪ್ರಸ್ತಾವನೆಯೊಂದಿಗೆ ಸ್ವಾಗತಿಸಿದ ಸಂಸ್ಥೆಯ ಸಂಚಾಲಕರಾದಂಥ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರ್ ಕ್ಷಮಿಸಿ, ನಮ್ಮ ಜೊತೆ ಮಾಧ್ಯಮದ ಬಂಧುಗಳಿದ್ದಾರೆ. ನಮ್ಮೆಲ್ಲ ಒಳ್ಳೆಯ ಕಾರ್ಯಗಳನ್ನೆಲ್ಲ ಅವರು ಬಿತ್ತರಿಸುವಲ್ಲಿ ಸಹಕರಿಸ್ತಾ ಇದ್ದಾರೆ. ನಿರಂತರವಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಜೊತೆಗೆ ಸಂಪರ್ಕದಲ್ಲಿದ್ದು ಅದಕ್ಕೆ ಒಳ್ಳೆಯ ಪ್ರಚಾರ ನೀಡುತ್ತಿದ್ದಾರೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇದೀಗ ಎಲ್ಲ ಗಣ್ಯರಿಗೂ ಕೂಡ ಹೂಮಾಲೆ ಮತ್ತು ಹೂಗುಚ್ಛ ನೀಡಿ ಸ್ವಾಗತಿಸುವಂಥ ಕಾರ್ಯಕ್ರಮ. ಪ್ರಾರಂಭದಲ್ಲಿ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಲಿರುವಂತಹ ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ನಮ್ಮ ಈ ಸಂಸ್ಥೆಯ ಮುಖ್ಯ ಗುರುಗಳು ಹೂಮಾಲೆಯನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ ಸರ್. ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಅವರಿಗೆ ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಶ್ರೀಮತಿ ಪ್ರತಿಭಾ ಪ್ರವೀಣ್ ಕುಮಾರ್ ಅವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಶಾಲಾ ಸಂಸ್ಥಾಪಕರ ಮನೆತನದ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರಿಗೆ
ನಡಪ ವಿಷ್ಣುಮೂರ್ತಿ ದೇವಸ್ಥಾನದ ಟ್ರಸ್ಟಿಯಾದಂತಹ ಸುಮನಾ ಬಡಿಕಿಲಾಯ್ ಅವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಲೋಕೇಶ್ ಎಸ್ ಸರ್ ಅವರಿಗೆ ರಮೇಶ್ ಮಯ್ಯ ಸರ್ ಅವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ ಸರ್. ಹಾಗೆ ಶ್ರೀ ಸತೀಶ್ ಚಂದ್ರ ಸರ್ ಅವರಿಗೆ ಯಾದವಗೌಡ ನೆಕ್ಕರೆಯವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಶ್ರೀಮತಿ ಮಧುಶ್ರೀ ಅವರಿಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಸ್ಮಿತಾ ಇವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಈ ಸಂಸ್ಥೆಯ ಪ್ರೌಢಶಾಲಾ ಮುಖ್ಯ ಗುರುಗಳಾದಂಥ ಶ್ರೀ ರಮೇಶ್ ಮಯ್ಯ ಅವರಿಗೆ ಯಾದವ ರಾಮಚಂದ್ರ ವಿಕ್ರಮ ಯೋಗ ಮಂಡಲದ ಅಧ್ಯಕ್ಷರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಈ ಸಂಸ್ಥೆಯ ಮುಖ್ಯ ಗುರುಗಳಿಗೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂಥ ಪದ್ಮೇಗೌಡ ಅವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ಸರ್ವರನ್ನು ಸ್ವಾಗತಿಸುತ್ತಾ 71 ವರ್ಷದ ನಂತರ ಈ ನಮ್ಮ ಶ್ರೀ ಲಕ್ಷ್ಮೀನಾರಾಯಣ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಪೂಜ್ಯರಾದಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರ ನೇತೃತ್ವದಲ್ಲಿ ಇದು ಇವತ್ತು ಉದ್ಘಾಟನೆಗೊಳ್ಳಲಿಕ್ಕಿದೆ. ಅವರ ದಿವ್ಯ ಹಸ್ತದಿಂದ ಈ ಒಂದು ದೀಪವನ್ನು ಬೆಳಗಿಸಿ ಇವತ್ತು ಈ ಕಟ್ಟಡ ಲೋಕಾರ್ಪಣೆಗೊಳ್ಳುತ್ತಾ ಇದೆ. 6 ತಿಂಗಳ ಹಿಂದೆ ಈ ಒಂದು ಕಟ್ಟಡಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ನಿರಂತರವಾದಂಥ ಮಾರ್ಗದರ್ಶನವನ್ನು ಮಾಡಿ ನಮಗೆಲ್ಲ ಈ ಸಂಸ್ಥೆಯ ನಿರ್ಮಾಣದ ಹಿಂದೆ ಶಕ್ತಿಯಾಗಿ ನಿಂತು ಇವತ್ತು ಈ ಭವ್ಯವಾದಂತಹ ಕಟ್ಟಡ ನಿರ್ಮಾಣಗೊಂಡಿದೆ. ಈ ಕಟ್ಟಡದ ಉದ್ಘಾಟನೆಯನ್ನು ಪೂಜ್ಯರಾದಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಅವರು ಅವರ ಲೋಕಾರ್ಪಣೆ ಮಾಡಲಿಕ್ಕೆ ಇದ್ದಾರೆ. ಒಂದು ವಿಶೇಷವಾದಂಥ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಸಾವಿರದ 1954ರಲ್ಲಿ ಆರಂಭಗೊಂಡಂಥ ಈ ಸಂಸ್ಥೆ ಇವತ್ತು ಎತ್ತರಕ್ಕೆ ಬೆಳೆದು ಈ ಊರಿನ ಮಕ್ಕಳಿಗೆ ಒಂದು ರೀತಿಯ ಜ್ಞಾನದ ಮಂದಿರವಾಗಿ ಬೆಳೆಯಲು ಇವತ್ತು ದೀಪ ಪ್ರಜ್ವಲನೆಯೊಂದಿಗೆ ಲೋಕಾರ್ಪಣೆಗೊಂಡಿದೆ. ಈ ಬೆಳಕು ಈ ಊರಿನ ಕತ್ತಲನ್ನು ಕಳೆದು ಎಲ್ಲರ ಬದುಕಿನಲ್ಲಿ ಜ್ಞಾನ ತುಂಬಲಿ, ಆ ಮೂಲಕ ಈ ಸಂಸ್ಥೆ ಎತ್ತರಕ್ಕೆ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪೂಜಿಸುತ್ತಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಸಂಸ್ಥೆ ಯಶಸ್ವಿಯಾಗಿ ನಿರ್ಮಾಣಗೊಂಡು ಇವತ್ತು ಲೋಕಾರ್ಪಣೆಗೊಂಡಿದೆ. ಲೋಕಾರ್ಪಣೆ ನೆರವೇರಿಸಿದಂತಹ ಸರ್ವ ಗಣ್ಯರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಈ ಶಾಲೆಯ ನೂತನ ಕಟ್ಟಡದ ಹಿಂದೆ ನಿರಂತರ ಮಾರ್ಗದರ್ಶನ ಮಾಡಿದ ಪೂಜ್ಯರಾದಂಥ ಡಿ ಹರ್ಷೇಂದ್ರ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಸುಪ್ರಿಯಾ ಹರ್ಷೇಂದ್ರ ಅವರಿಗೆ ಗೌರವ ಅರ್ಪಣೆ ನಡೀಲಿಕ್ಕಿದೆ. ಈ ಗೌರವ ಅರ್ಪಣೆಯನ್ನು ಸಂಸ್ಥೆಯ ಮುಖ್ಯ ಗುರುಗಳಾದಂಥ ಲಕ್ಷ್ಮಣಗೌಡ ಹಾಗೂ ಶಿಕ್ಷಕ ವರ್ಗದವರು ಊರಿನವರು ಸೇರಿ ಆ ಗೌರವ ಅರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.
ಈ ಒಂದು ಕಟ್ಟಡವನ್ನು ನಿರ್ಮಾಣದ ಭೂಮಿ ಪೂಜೆಯನ್ನು ಮಾಡಿ ಇವತ್ತು ವಿಶೇಷವಾಗಿ ಅವರಿಗೆ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಅವರಿಗೆ ಗೌರವಾರ್ಪಣೆಯನ್ನು ಸಂಸ್ಥೆಯ ಮುಖ್ಯ ಗುರುಗಳು ಹಾಗೆ ಊರಿನವರ ಪರವಾಗಿ ಈ ಒಂದು ಗೌರವ ಸಮರ್ಪಣೆ ನಡೀತಾ ಇದೆ. ಗೌರವಿಸಿದ ಶಾಲಾ ಮುಖ್ಯ ಗುರುಗಳಿಗೆ ಹಾಗೂ ಶಿಕ್ಷಕ ವರ್ಗದ ಊರಿನವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೀಗ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅವರು ಪೂಜ್ಯರಿಗೆ ಗೌರವಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಯೋಜನಾಧಿಕಾರಿ ಮತ್ತು ಯೋಜನೆ ಒಕ್ಕೂಟ ವತಿಯಿಂದ ಈಗ ಗೌರವಾರ್ಪಣೆ ನೆರವೇರಿಸಿಕೊಡ್ಬೇಕಾಗಿ ನಾವು ಅವರ ಹತ್ರ ಕೇಳಿಕೊಳ್ತಾ ಇದ್ದೀವಿ. ಪೂಜ್ಯರಿಗೆ ಪೂಜ್ಯರನ್ನು ಗೌರವಿಸಿದಂತಹ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು ಹಾಗೂ ಒಕ್ಕೂಟದ ಅಧ್ಯಕ್ಷರು ಸದಸ್ಯರುಗಳಿಗೆ ವಿಶೇಷವಾದಂಥ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಸಂದರ್ಭದಲ್ಲಿ ಈ ಶಾಲಾ ಸಂಸ್ಥಾಪಕರಾದಂತಹ ಮನೆತನದ ಶ್ರೀ ಕಾಂಚನ ರೋಹಿಣಿ ಸುಬ್ಬರತ್ನಂ ಅವರಿಗೆ ಸಂಸ್ಥೆ ವತಿಯಿಂದ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಮುಖ್ಯ ಗುರುಗಳು ಇದನ್ನು ನೆರವೇರಿಸಿಕೊಡ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ವಿಶೇಷವಾದಂಥ ಗೌರವವನ್ನು
ನಮ್ಮ ಇನ್ನೋರ್ವ ಅತಿಥಿಯಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ ಸರ್ ಅವರಿಗೆ ಶಾಲು ಹಾರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಅದನ್ನು ಮುಖ್ಯ ಗುರುಗಳು ನೆರವೇರಿಸಿಕೊಡ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಸುಂದರ ಕಟ್ಟಡವನ್ನು ನಿರ್ಮಾಣ ಮಾಡಿದಂತ ಮಕ್ಕಳು ಜಾಸ್ತಿ ಆಗಿ ಎಲ್ಲರಿಗೂ ಒಳ್ಳೆ ಭವಿಷ್ಯ ಸಿಗುವಂತಾಗಲಿ ಅಂತೇಳಿ ಮಂಜುನಾಥ ಸ್ವಾಮಿ ಪ್ರಾರ್ಥಿಸ್ತಾನೆ. ಕೇಳ್ತಲ್ಲ ಎಲ್ರಿಗೂ. ಈ ಒಂದು ಕಾರ್ಯಕ್ರಮಕ್ಕೆ ರಾಜಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಶುಭಾಶಯಗಳನ್ನು ಸಲ್ಲಿಸಿರ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಇದೀಗ ಈ ಸುಂದರ ಸಭಾಂಗಣವನ್ನು ನಿರ್ಮಾಣ ಮಾಡಿದಂತಹ ಅದರ ಶಾಲಾ ಕಟ್ಟಡದ ಇಂಜಿನಿಯರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದಂಥ DMC ಯಶೋಧರ ಅವರಿಗೆ ಗೌರವಾರ್ಪಣೆ ಸಾವದನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಪೂಜ್ಯರಾದ ಅಶೇಂದ್ರ ಸರ್ ಅವರನ್ನು ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಸುಂದರವಾದಂಥ ಕಟ್ಟಡವನ್ನು ನಕಾಶೆಯನ್ನು ಸಿದ್ಧಪಡಿಸಿ ಅದನ್ನು ಸಮಯಕ್ಕೆ ಸರಿಯಾಗಿ ಆ ಕೆಲಸವನ್ನು ಕೊಟ್ಟಂಥ ಇಂಜಿನಿಯರ್ DMC ಯಶೋಧರ ಅವರಿಗೆ ವಂದನೆಗಳನ್ನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಶಾಲಾ ನೂತನ ಕಟ್ಟಡದ ಗುತ್ತಿಗೆದಾರ ಶ್ರೀ ಅಬ್ದುಲ್ಲಾ ಅವರಿಗೆ ಗೌರವಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಾಗಿ ನಾನು ಪೂಜ್ಯರ ಹತ್ರ ಕೇಳಿಕೊಳ್ತಾ ಇದ್ದೀನಿ. ನಿರಂತರವಾದಂಥ ಕೆಲಸವನ್ನು ನಿರ್ವಹಿಸಿಕೊಂಡು ಈ ಸುಂದರವಾದಂಥ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಶ್ರೀ ಅಬ್ದುಲ್ಲಾ ಅವರಿಗೆ ಗೌರವಾರ್ಪಣೆ. ಹಾಗೆ ಶಾಲಾ ಕಟ್ಟಡದ ರೈಟರ್ ಮೋಹನ್ ದಾಸ್ ಪ್ರಭು ಅವರಿಗೆ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಈ ಒಂದು ಕಟ್ಟಡದ ಗುತ್ತಿಗೆದಾರರಾಗಿ ದೂರದ ಕಾಸರಗೋಡಿಂದ ಬಂದು ಈ ಒಂದು ಸುಂದರವಾದಂಥ ಕಟ್ಟಡವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿಕೊಟ್ಟಂಥ ಶ್ರೀ ಅಬ್ದುಲ್ಲಾ ಅವರಿಗೆ ವಿಶೇಷವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಶಾಲಾ ಕಟ್ಟಡದ ರೈಟರ್ ಮೋಹನ್ ದಾಸ್ ಪ್ರಭು ಅವರು ಈ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಪೂಜ್ಯರು ಅವರಿಗೆ ನೀಡಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಗೌರವವನ್ನು ಸ್ವೀಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಇದನ್ನು ನಿರ್ವಹಿಸಿಕೊಟ್ಟಂಥ ಪೂಜ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ಈ ಒಂದು ಕಟ್ಟಡವನ್ನು ತಮ್ಮ ದಿವ್ಯ ಹಸ್ತದಿಂದ ದೀಪ ಬೆಳಗಿಸಿ ಲೋಕಾರ್ಪಣೆಗೊಳಿಸಿ ಮಾಡಿದಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಾವು ಸರ್ವರ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ಎಲ್ಲರೂ ಗೌರವದಿಂದ ಮೌನದಿಂದ ಇದ್ದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ವಿಷ್ಣುಮೂರ್ತಿಯೇ ನಮಃ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಉಜಿರೆ ಇದರ ಆಡಳಿತಕ್ಕೊಳಪಟ್ಟ ಶ್ರೀ ಲಕ್ಷ್ಮೀನಾರಾಯಣ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಾಂಚನ ಈ ಒಂದು ಶಾಲಾ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ
ನಮ್ಮೊಂದಿಗೆ ವೇದಿಕೆಯಲ್ಲಿ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ SR ಅವರೇ, ಶ್ರೀಮತಿ ಸುಪ್ರಿಯಾರವರೇ, ಈ ಶಾಲೆಯನ್ನು 71 ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ ಎಲ್ಲ ಹಿರಿಯರಾದ ವೆಂಕಟ ಸುಬ್ರಹ್ಮಣ್ಯಂ ಮತ್ತು ಅವರ ಮಗ ಕಾಂಚನ ಸುಬ್ಬರತ್ನಂ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರ ಮನೆಯವರಾದ ಶ್ರೀಮತಿ ರೋಹಿಣಿ ಸುಬ್ಬರತ್ನಮ್ಮನವರೇ, ಶ್ರೀ ಮಧುಶ್ರೀ ಯಾದವ್ ಗೌಡರವರೇ, ನಮ್ಮ ಕಾರ್ಯದರ್ಶಿಯವರಾದ ಸತೀಶ್ ಚಂದ್ರರೇ, ರಮೇಶ್ ಮಯ್ಯರವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮಣ್ ಗೌಡ್ರೆ, ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧ್ಯಾಪಕ ವೃಂದ, ಎಲ್ಲ ವಿದ್ಯಾರ್ಥಿ ಪುಟಾಣಿಗಳು ಈ ಶಾಲೆಯದ್ದು, ಮತ್ತು ಇಲ್ಲಿ ನೆರೆದಿರುವ ನಮ್ಮ ಎದುರು ಕೂತ್ಕೊಂಡಿರುವಂಥ ಊರಿನ ಹಿರಿಯ ನಾಗರಿಕರೇ, ಇವತ್ತು ಭಾಳ ಸಂತೋಷದ ದಿನ. ಏನೋ ನನಗೂ ಕಾಂಚನಕ್ಕೂ ಯಾವುದೋ ರೀತಿಯ ಸಂಬಂಧ ಅಂತ ಕಾಣ್ತದೆ. ಯೋಚನೆ ಮಾಡಿ, 71 ವರ್ಷದ ಹಿಂದೆ ವೆಂಕಟ ಸುಬ್ರಹ್ಮಣ್ಯಮ್ಮನವರು ಒಂದು ಶಾಲೆಯನ್ನು ಇಲ್ಲಿ ಶುರು ಮಾಡಬೇಕು, ಸಂಗೀತ ಶಾಲೆ ಅಂತ ಹೇಳಿ ಅದನ್ನು ಶುರು ಮಾಡಿದರು. ನಂತರ ಈ ಒಂದು ಕಾಂಚನ ಎಂಬ ಊರನ್ನು ದೇಶವ್ಯಾಪ್ತಿ ಪರಿಚಯ ಮಾಡಿಕೊಟ್ಟವಂಥದ್ದು ಅವರ ಸಂಗೀತ ಮೂಲಕ. ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬಂದು ಸಂಗೀತ ಕಲಿತು ತುಂಬ ಊರಿನಲ್ಲಿ ಅವರು ಹೆಸರು ಮಾಡಿಕೊಂಡಿದ್ದಾರೆ. ಸೊ ಈ ಕೀರ್ತಿ ಎಲ್ಲ ಸುಬ್ಬರತ್ನಮ್ಮ ಮತ್ತು ನಮ್ಮ ರೋಹಿಣಿಯಮ್ಮನ ಮತ್ತು ಅವರ ಮಗಳು ಇವರೆಲ್ಲ ಆ ಸಂಗೀತದ ಒಂದು ಪರಂಪರೆಯನ್ನು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ನಂತರ ನಾವು ಈ ಒಂದು ಸಂಸ್ಥೆಯನ್ನು ಕಾರಣಾಂತರದಿಂದ ಅವರು ನಡೆಸಲಿಕ್ಕೆ ಸಮಸ್ಯೆ ಆದದ್ರಿಂದ ಪೂಜ್ಯ ಹೆಗ್ಡೆಯವರ ಹತ್ರ ವೀರೇಂದ್ರ ಹೆಗ್ಡೆಯವರ ಹತ್ರ ಬಂದು ಒಂದು ಮನವಿ ಮಾಡಿದರು, ಈ ಸ್ಕೂಲನ್ನು ತಾವು ನಡೆಸಬೇಕು ಅಂತ. ಅದಕ್ಕೂ ಒಂದು ಕಾರಣ ಇದೆ. ಇವರು ಹೆಗ್ಡೆಯವರ ಮಗಳು ಶ್ರದ್ಧಾ, ಅವಳಿಗೆ ಪಾಠ ಹೇಳಲಿಕ್ಕೆ ಅಂತ ಬಂದಿದ್ದರು. ಬರ್ತಾ ಬರ್ತಾ ಅವರು ಮನೆಯವರಾಗೇ ಆದರು, ನಮ್ಮ ಕ್ಷೇತ್ರದಲ್ಲಿ ಮನೆಯವರಾಗೇ ಆದರು. ನಂತರ ಸಮಸ್ಯೆ ಅವರ ಕಷ್ಟಗಳನ್ನು ಹೇಳುವಾಗ, ಅಂದರೆ ಕಷ್ಟ ಬೇರೇನಲ್ಲ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯಿತು. ಆದ್ದರಿಂದ ಆ ನಂತರ ನಾವು ಆ ಸಂಸ್ಥೆಯನ್ನು ತಗೊಂಡೆವು. ಒಂದು 3-4 ವರ್ಷದ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ. ಆಗಿನ ಪರಿಸ್ಥಿತಿ ಮತ್ತು ಪರಿಸರ ಚೆನ್ನಾಗಿರಲಿಲ್ಲ ಅಂತ ಹೇಳಿ ನಾನು ಅದನ್ನು ಈ ಒಂದು ಭವ್ಯವಾದ ಕಟ್ಟಡವನ್ನು ರೂಪಿಸಲಿಕ್ಕೆ ಪೂಜ್ಯ ಹೆಗ್ಡೆಯವರ ಚರ್ಚೆ ಮಾಡಿ, ಆ ಸರಿಯಾಗಿ ನಮ್ಮ ಕಾರ್ಯದರ್ಶಿಯವರು ಸತೀಶ್ ಚಂದ್ರು ಸಹ ನನ್ನನ್ನು ಸೇರಿಕೊಂಡ್ರು. ನಾವು ಇಬ್ಬರು ಸೇರಿ ಈ ಒಂದು ಸಂಸ್ಥೆಗೆ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಇದನ್ನು ಇಷ್ಟು ಭವ್ಯವಾಗಿ ಕಟ್ಟಿದ್ದೇವೆ. ಇದು ಒಂದು ಶಾಲೆಯ ಅಳಿವುಳಿನ ಪ್ರಶ್ನೆ. ಒಂದು ಕಡೆಯಿಂದ ಆಂಗ್ಲ ಮಾಧ್ಯಮದ ಒತ್ತಡ ಬಂದಿರೋದರಿಂದ, ಆಂಗ್ಲ ಮಾಧ್ಯಮದ ಬಸ್ಸುಗಳು ಮನೆ ಮನೆಗೆ ಬರೋದರಿಂದ ಸ್ವಾಭಾವಿಕವಾಗಿ
ತಂದೆ ತಾಯಿಗಳಿಗೆ ಮಕ್ಕಳು ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಕಲಿತ್ರೆ ಉದ್ಯೋಗಕ್ಕೆ ಭವಿಷ್ಯತ್ತಿಗೆ ಸುಖ ಆಗ್ತದೆ ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಅವರನ್ನು ಆಂಗ್ಲ ಮಾಧ್ಯಮಕ್ಕೆ ಕಳಿಸ್ತಾಯಿದ್ರು. ಆದರೆ ನಾವು ಅದರಲ್ಲಿ ಯಾವುದು ಹಿಂದೆ ಇಲ್ಲ ಅಂತ ಹೇಳಿ ನಾನು ಮತ್ತೆ ಇಲ್ಲಿ ಬಂದಾಗ ನನಗೆ ಇಲ್ಲಿಯ ಕೊರತೆ ಕಂಡಿತು. ಏನೋ ನಮ್ಮಿಂದ ಮ್ಯಾನೇಜ್ಮೆಂಟಿನ ಸರಿಯಾದ ಸ್ಪಂದನೆ ಆಗ್ತಾಯಿಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ಬಂದು ಈ ಒಂದು ನಿರ್ಧಾರ ತಗೊಂಡು ಈ ಶಾಲೆಗೆ ನನ್ನ ಮನಸ್ಸಿನಲ್ಲಿ ನ್ಯಾಯ ಒದಗಿಸಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಊರಿನಲ್ಲಿ ಒಂದು ಶಾಲೆ, ಒಂದು ದೇವಸ್ಥಾನ, ಒಂದು ಆಸ್ಪತ್ರೆ, ಒಂದು ಪಂಚಾಯತ್ ಆಫೀಸ್ ಇಂಥದ್ದು ಇದ್ರೇ ಆ ಊರಿಗೆ ಒಂದು ಭವಿಷ್ಯ, ಕಲಶ. ಈ ವಿದ್ಯಾರ್ಥಿಗಳು ಮಾರ್ಗದಲ್ಲಿ ಹೋಗುವಾಗ ತಳ್ಳಿಕೊಂಡು ದೂಡಿಕೊಂಡು ಗಲಾಟೆ ಮಾಡಿಕೊಂಡು ಹೋಗೋದೇ ಅದು ಆ ಊರಿಗೆ ಒಂದು ಸಂತೋಷದ ಇದು. ಅದು ಯಾವಾಗ ಇದೆಯೋ, ಅದು ಯಾವಾಗ ಅದು ಬೆಳೀತೋ ಅಲ್ಲಿ ಒಂದು ಜೀವ ಇದೆ, ಆ ಊರಿಗೆ ಒಂದು ಕಳೆ ಇದೆ ಅಂತ ನನ್ನ ಭಾವನೆ. ಈ ರೀತಿ ನಾವು ಈ ಶಾಲೆಯನ್ನು ನಮ್ಮ ಕನ್ಸ್ಟ್ರಕ್ಷನ್ DM ಧರ್ಮಸ್ಥಳ ಮಂಜುನಾಥೇಶ್ವರ ಕನ್ಸ್ಟ್ರಕ್ಷನ್ ನಮ್ಮ ಯಶೋಧರನ ಹತ್ರ ಪ್ರಸ್ತಾಪ ಮಾಡಿದಾಗ ಅವನು ಧೈರ್ಯ ಮಾಡಿ, ಸರ್ ನಾನು 6 ರಿಂದ 8 ತಿಂಗಳೊಳಗೆ ನಾನು ಎಲ್ಲ ಕಟ್ಟಬಹುದು ಅಂತ ಹೇಳುವಂಥ ಒಂದು ಇದರಲ್ಲಿ. ಆದರೆ ನಾವು ಇಲ್ಲಿ ಬಂದ ಮೇಲೆ ಯಾವುದರಲ್ಲಿಯೂ ನಾವು ಆಸೆ ತೋರಿಸಲಿಲ್ಲ. ಯಾಕೆಂದರೆ ಮಕ್ಕಳಿಗೆ ವಾತಾವರಣ, ಆಡುವಂಥ ವಾತಾವರಣ, ಪಾಠಕ್ಕೆ ವಾತಾವರಣ ಆಗಲೇಬೇಕು. ಯಾಕೆಂದರೆ ಮೊದಲಿನ ಶಾಲೆ ದೊಡ್ಡ ಹಾಲ್ ಇತ್ತು, ಆ ಹಾಲಿನ ಮಧ್ಯದಲ್ಲಿ ಪಾರ್ಟಿಷನ್ ಆಗ್ತಿತ್ತು. ಆಗ ಮಕ್ಕಳ ಶಬ್ದಗಳು ಬೇರೆ ಶಾಲೆ ಕ್ಲಾಸಿಗೆ ಕೇಳ್ತಿತ್ತು. ಅದನ್ನು ಮನಗಂಡು ನಾನು ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕ್ಲಾಸ್ ರೂಮ್ ಮಾಡಿಕೊಟ್ಟೆ. ಕೊಡುವಾಗ ಯಾವ ರೀತಿಯಲ್ಲಿಯೂ ರಾಜ್ಯ ಪಂಚಾಯತಿಗೆ ಮಾಡಲಿಲ್ಲ ನಾನು. ಇದು ಯಾಕೆಂದರೆ ಇದೊಂದು ನಮ್ಮದು ಬೇರೆ ಬೇರೆ ಶಾಲೆಗಳಲ್ಲಿಯೂ ಕೂಡ ನಾನು ಈ ಒಂದು ವ್ಯವಸ್ಥೆ ಮಾಡಿದ್ದೇನೆ. ಕಳೆದ ವಾರ ನಮ್ಮ ಉಜಿರೆಯಲ್ಲಿ ಒಂದು 1955ನೇ ಇಸ್ವಿಯಲ್ಲಿ ನಮ್ಮ ತೀರ್ಥರೂಪರು ಆ ಒಂದು ಶಾಲೆಯನ್ನು ಉಜಿರೆಯಲ್ಲಿ ಜನಾರ್ದನ ಶಾಲೆ ಅಂಥೇಳಿ ಜನಾರ್ದನ ದೇವಸ್ಥಾನದವರು ನಡೆಸಿದಂಥ ಅಲ್ಲಿಯ ಮನೆತನದವರು ನಡೆಸುವಂಥ ಒಂದು ಶಾಲೆಯನ್ನು ಪೂಜ್ಯ ತೀರ್ಥರೂಪರ ಹತ್ರ ಕೇಳಿದ ಮ್ಯಾನೇಜ್ಮೆಂಟ್ ತಗೊಳ್ವಿ ಅಂತ ಹೇಳಿದ ಮೇರೆಗೆ ನಮ್ಮ ತಂದೆಯವರು ಪಟ್ಟಕ್ಕೆ ಬಂದು 1 ವರ್ಷದಲ್ಲಿ ಆ ಸಂಸ್ಥೆಯನ್ನು ಸೊಸೈಟಿಗೆ ಎಜುಕೇಷನ್ ಟ್ರಸ್ಟ್ ಅಂತ ಮಾಡಿದರು. ಅದನ್ನು ಶುರು ತಗೊಂಡ್ರು. ನಮ್ಮ ತಂದೆಯವರಿಗೆ ಸಹ ಓದುವ ವಿದ್ಯಾರ್ಥಿಗಳನ್ನು ಕಂಡ್ರೆ ಭಾಳ ಸಂತೋಷ, ಖುಷಿ ಆಗ್ತದೆ. ಎಷ್ಟು ಓದಿದ್ರು ಓದು ಅಂತ ಹೇಳ್ತಾರೆ. ಆದರೆ 1966ರಲ್ಲಿ ದೊಡ್ಡ ಒಂದು ರೆವಲ್ಯೂಷನ್ ಆಯಿತು. ಉಜಿರೆ ಅಂತ ಹೇಳುವಂಥ ಒಂದು ಹಳ್ಳಿಯಲ್ಲಿ ಒಂದು ಕಾಲೇಜ್ ಸ್ಥಾಪನೆ ಮಾಡೋದು ಅಂತ ಹೇಳಿದರೆ ಅದು ಎಲ್ಲರೂ ಕೇಳಿದ್ರಂತೆ. ಇವರು ಆಗ ಮೈಸೂರು ಯೂನಿವರ್ಸಿಟಿ, ಮೈಸೂರಿಗೆ ಹೋಗಿ ಕೇಳುವಾಗ ಅಲ್ಲಿಯ ಸೆನೆಟ್ ಮೆಂಬರ್ಸ್ ಕೇಳಿದ್ರಂತೆ ಉಜಿರೆ ಬಂಡ ಓಲು ಅಂತ ಹೇಳಿ. ಅಂದರೆ ಅಷ್ಟು ಕುಗ್ರಾಮ, ಅಷ್ಟು ಹಳ್ಳಿಯಾಗಿತ್ತು. ಧರ್ಮಸ್ಥಳ ಅಂತ ಗೊತ್ತಿತ್ತು, ಆದರೆ ಉಜಿರೆ ಅಂತ ಹೇಳುವಂಥದ್ದು ಗೊತ್ತಿರಲಿಲ್ಲ. ಆದರೆ ಈಗ ಉಜಿರೆ ಎಷ್ಟು ಚೆನ್ನಾಗಿ ಬೆಳೆದಿದೆ, ಎಷ್ಟು ವಿದ್ಯಾಸಂಸ್ಥೆಗಳು ಬಂದಿದೆ ಅಂತ ಹೇಳುವಂಥದ್ದು ನೀವೆಲ್ಲ ನೋಡಿದ್ದೀರಿ. ಇದಕ್ಕೆ ಮೂಲ ಕಾರಣ ನಾವು ನನ್ನ ತೀರ್ಥರೊಬ್ಬರನ್ನು ನಾನು ನೆನೆಸ್ಕೊಳ್ಳೇಬೇಕು. ನಂತರ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನೀವು ನೋಡಿದ್ದೀರಿ, ಅವ್ರ ಬಗ್ಗೆ ನಾನು ಏನು ಹೇಳಬೇಕು ಅಂತಿಲ್ಲ. ನೀವೆಲ್ಲ ಈಗಿನ ಒಂದು ಪ್ರಚಲಿತ ಏನು ನಡೀತಾ ಉಂಟು, ಏನು ನಡೆಸ್ತಾ ಇದ್ದಾರೆ ಅಂತ ಹೇಳುವಂಥದ್ದಕ್ಕೆ ನೀವೆಲ್ಲ ಸಾಕ್ಷಿ ಅಂತ ಹೇಳ್ತೇನೆ. ನಾನು ಅದರ ಬಗ್ಗೆ ಏನು ಉಲ್ಲೇಖ ಮಾಡಬೇಕು ಅಂತಿಲ್ಲ. ಅವ್ರು ಏನು ಮಾಡಿದ್ದಾರೆ, ಪ್ರತಿ ಮನೆಯಲ್ಲಿಯೂ ಕರ್ನಾಟಕದಾದ್ಯಂತ ಪ್ರತಿ ಮನೆಯಲ್ಲಿಯೂ ವೀರೇಂದ್ರ ಹೆಗ್ಗಡೆಯವರ ಹೆಸರು ಜನಜಲಿತ ಆಗಿದೆ. ಇವಾಗ ನನಗೆ ಭಾಳ ಖುಷಿಯಾಯಿತು ಏನಂದರೆ ಅವರ ಆರೋಗ್ಯದ ಒಂದು ಕಾರಣದಿಂದಾಗಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರು ಭಾಳ ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ ಇದ್ದರು. ಯಾಕೆಂದರೆ ಮೂಲ ಕೈತಲತ್ತು ಒಂಜಿ 40 ನಿಮಿಷ ಪೋಲಿ ಒಂದು ಅರ್ಧ ಗಂಟೆ ಸಭೆ ಆಯ್ತು ನಾನು ಪೀರಪ್ಪೋಪೆ ಬೊಕ್ಕನಿಕ್ಲು ಮಲ್ಪಿ ಅಂತ ಎಲ್ಲ ಹೇಳಿದರು. ಆದರೆ ಅವರೀಗ ನನಗೆ ಮತ್ತೊಂದು ಸಮಾಧಾನ, ಅವರು ನಿಮ್ಮ ಹತ್ರ ಅವರೇ ನಿಮಗೆ ಒಂದು ಆಶೀರ್ವಾದ ಲೆಕ್ಕ ಅದು ಸಮಯಕ್ಕೆ ಸರಿಯಾಗದು. ಅವರ ಫೋನು ಬಂತು,
ನನಗೊಂದು ಪೂರ್ಣ ತೃಪ್ತಿ ಆಯಿತು. ಈಗ ಅವರೇ ಉದ್ಘಾಟನೆ ಮಾಡಿದಾರಂತೆ, ನೀವೆಲ್ಲ ತಿಳ್ಕೊಳ್ಳಿ. ಈ ರೀತಿ ನಾವು ವಿದ್ಯಾಸಂಸ್ಥೆಗಳಿಗೆ ಭಾಳಷ್ಟು, ಯಾಕೆಂದರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ಯಾವುದೋ ಒಂದು ಎಲ್ಲಿ ಹೋಗಿ ಬದುಕಬಹುದು. ನಾನು ಇನ್ನೊಂದು ಮಾತು ಅಂತೇನೆ, ನಾವೆಲ್ಲರೂ ವಿದ್ಯಾವಂತರಾಗಿದ್ದೇವೆ, ಎಲ್ಲರೂ ವಿದ್ಯಾವಂತರಾಗಿದ್ದೇವೆ. ವಿದ್ಯಾವಂತರಾದ ನಾವೆಲ್ಲರೂ ವಿಚಾರವಂತರಾಗ್ತಾ ಇದ್ದೇವೆ. ಅದು ಭಾಳ ವಿಶೇಷ, ವಿಚಾರವಂತರಾಗೋದು. ಆದರೆ ಅಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ ಅಂದರೆ ನಾವು ಆಚಾರವಂತರಾಗ್ತಾ ಇಲ್ಲ ಅಂತ ಹೇಳುವಂಥದ್ದು ಭಾರಿ ಒಂದು ನೋವಿನ ಸಂಗತಿ. ಯಾಕೆಂದರೆ ವಿದ್ಯೆಯನ್ನು ನಾವು ವಿಚಾರಕ್ಕೆ ತಂದು ವಿಚಾರದಿಂದ ಆಚಾರಕ್ಕೆ ತಂದರೆ ಮಾತ್ರ ವಿದ್ಯೆಗೆ ನಾವು ಕೊಡುವಂಥ ಗೌರವ ಮತ್ತು ಮರ್ಯಾದೆ ಅಂತ ನಾನು ತಿಳ್ಕೊಳ್ತೇನೆ. ನಿಮ್ಗೆ ಗೊತ್ತಿದೆ ಈಗಿನ ಪ್ರಸ್ತುತ ಇದರಲ್ಲಿ ಏನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಏನೇನು ಬರೀತಾರೆ, ಏನೇನು ಹೇಳ್ತಾರೆ ಅಂತ ಹೇಳುವಂಥದ್ದು. ಆದರೂ ಅದನ್ನು ನಾವು ಯಾವುದು ಏನು ಹೇಳಿದ್ರು ನಾವು ಕುಗ್ಲಿಲ್ಲ. ನಾವು ಅದನ್ನು ಹೇಗೆ ಯಾವುದೇ ಎಲ್ಲ ಕೆಲಸಗಳಾಗಬೇಕಾ ಅದು ಯಾವತ್ತೂ ನಾವು ಅದನ್ನು ಹಿಂದೇಟು ಮಾಡಲಿಲ್ಲ, ನಾವು ಮುಂದೆ ಹೋಗ್ತಾ ಇದ್ದೇವೆ. ಈ ಕಟ್ಟಡ ಕಟ್ಟಿದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ, ಯಾರು ಯಶೋಧರ ಆ್ಯಂಡ್ ಸಿಬ್ಬಂದಿ ವರ್ಗಕ್ಕೆ ನನ್ನ ವೈಯಕ್ತಿಕ ಧನ್ಯವಾದ ಮತ್ತು ಪ್ರಶಂಸೆಯನ್ನು ಹೇಳ್ತಾ, ಇವತ್ತು ನೀವೆಲ್ಲ ಊರಿನವ್ರು ಬಂದಿದ್ದೀರಿ. ಇದು ನನ್ನ ಕೆಲಸ ಮುಗೀತು. ಊರಿನವರಿಗೆ ಇನ್ನು ಊರಿನವ್ರಿಗೆ ಜವಾಬ್ದಾರಿ. ಬಸ್ಸನ್ನು ಕಳಿಸ್ತಾ ಇದ್ದಾನೆ ಮಕ್ಕಳನ್ನು ಕಲೆಕ್ಟ್ ಮಾಡಲಿಕ್ಕೆ. ನೀವು ಇನ್ನು ನಮ್ಮ ಕೆಲಸ ಇಲ್ಲ, ನಾವು ಇನ್ನು ಮಕ್ಕಳನ್ನು ಅವರೇ ಇದು ಮಾಡೋದು ನಮಗಿಲ್ಲ ಅಂತ ಹೇಳಿದರೆ ಬಿಡೋದಿಲ್ಲ. ನೀವೇ ಜವಾಬ್ದಾರಿ ತಗೊಳ್ಬೇಕು. ಈ ಶಾಲೆ ನಡೆಸುವಂಥದ್ದಾಗಲಿ, ಆಗಾಗ ಬಂದು ಕೇಳಿಕೊಂಡು ಮಕ್ಕಳನ್ನು ಕಳಿಸುವಂಥದ್ದಾಗಲಿ ಎಲ್ಲವೂ ನೀವೇ ಜವಾಬ್ದಾರಿ ತಗೊಳ್ಬೇಕು. ನಿಮಗೆ ಏನು ಕೊರತೆ ಇತ್ತು, ಆ ಕೊರತೆಯನ್ನು ನಾನು ಕ್ಷೇತ್ರದ ಸೊಸೈಟಿಯಿಂದ ನಾವು ಅದನ್ನು ಪರಿಹಾರ ಮಾಡಿದ್ದೇವೆ. ಆದರೆ ನೀವುಗಳು ಅದನ್ನು ನಿಮ್ಮದೇ ಶಾಲೆ, ನೀವೇ ಹೆಚ್ಚಿನವರೆಲ್ಲ ಇಲ್ಲಿ ಕಲಿತವರೇ ಕಾಣ್ತದೆ. ಆದ್ದರಿಂದ ನಿಮ್ಗೆ ಗೊತ್ತಿದೆ ಈ ಶಾಲೆಯ. ಹಾಗೆ ಈ ಮಾತನ್ನು ಹೇಳ್ತಾ, ಈ ಒಂದು ನಮ್ಮ ಸತೀಶ್ ಚಂದ್ರು ಸಹ ಭಾಳಷ್ಟು ನಮಗೆ ಇಲ್ಲಿ ಶಾಲೆಗೆ ಬಂದು, ಇನ್ನೊಂದು ನಾನು ಹೇಳಬೇಕಾಗಿದ್ದು ಸಂಸ್ಥೆಯಲ್ಲಿ ಇನ್ನೊಂದು ಈಗ ತಾನೇ ಒಂದು 15 ದಿವಸದಿಂದ ದ್ವಿಭಾಷಾ ನೀತಿ ಅಂತ ಏನೋ ತಂದಿದ್ದಾರೆ. ನಾನು ಕಳೆದ 1 ವರ್ಷದ ಹಿಂದೆ ಇಲ್ಲಿ ನಮ್ಮದು ಒಂದು ಬೈಂದೂರು ಅಂತೇಳಿ, ಮೈಯಾಡಿ ಅಂತ ಹೇಳುವಂಥದ್ದು, ನಮ್ಮ ಸೋಮಶೇಖರ್ ಅವರು ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರ ಇದರಲ್ಲಿ ದ್ವಿಭಾಷಾ, ಅಲ್ಲಿ ನಮ್ಮ ಪ್ರೈಮರಿಗೆ ಕನ್ನಡ ಮತ್ತು ಇಂಗ್ಲೀಷು ಏಕಕಾಲದಲ್ಲಿ ಕಲಿಸುವಂಥ ಒಂದು ಅಲ್ಲಿ ಇದೆ. ಅದನ್ನು ನಾನು ಮನಗಂಡು ನಮ್ಮ ಶಾಲೆಯ ಎಲ್ಲ ಟೀಚರ್ಸನ್ನು ಬೈಂದೂರಿಗೆ ಬಸ್ಸಿನಲ್ಲಿ ಕಳಿಸಿ ಅದನ್ನು ನೀವು ನೋಡಿ, ನಿಮಗೆ ಅದು ಮಾಡಬಹುದು ಅಂತ ಇದ್ದರೆ ನೀವು ಮಾಡಿ. ನಾನು ನಿಮ್ಮ ಮೇಲೆ ಒತ್ತಡ ಹಾಕುವುದಿಲ್ಲ. ಯಾಕೆಂದರೆ ಮನಸ್ಪೂರ್ವಕ ಮಾಡಿದರೆ ಮಾತ್ರ ಅದಕ್ಕೆ ಪರಿಹಾರ. ಒತ್ತಡ ಹಾಕಿದ ತಕ್ಷಣ ಜವಾಬ್ದಾರಿ ತಗೊಳ್ಳೋದಿಲ್ಲ. ಆದರೆ ಈಗ ಎಲ್ಲರೂ ಅದನ್ನು ತಗೊಂಡು, ಈ ವರ್ಷ ನನಗೆ ಗೊತ್ತೇ ಇಲ್ಲ ಅಷ್ಟು ಬೇಗ ಅದು ಇಂಗ್ಲೀಷಲ್ಲಿ ನಮ್ಮದೇ ಪ್ರೆಸ್ ಇದೆ, ಅದರಲ್ಲಿ ಪ್ರಿಂಟೆಲ್ಲಾಗಿ ಮಕ್ಕಳಿಗೆ ಬಂದು ಪಾಠಕ್ಕೆ ಬಂದಿದೆ ಅಂಥೇಳಿ ನನಗೊಂದು ಸುದ್ದಿ ಸಿಕ್ಕಿದೆ. ಆದ್ದರಿಂದ ಇದು ಏಕಕಾಲದಲ್ಲಿ ನಾವು ಇದೊಂದು ಪ್ರಯತ್ನ. ಯಾಕೆಂದರೆ ಈ 3ನೇ ಕ್ಲಾಸ್ 4ನೇ ಕ್ಲಾಸ್ ಬರುವಾಗ ಮನೆಯಲ್ಲಿ ಇಂಗ್ಲೀಷ್ ಗೊತ್ತಿಲ್ಲದ ಹೆಂಗಸರಿಗೆ, ತಾಯಂದರಿಗೆ ಕಷ್ಟ ಆಗ್ಬೋದು ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡಿದರೆ. ಆದರೆ ನೀವು ಸಹ ಕಲಿಬೋದು ಇಂಗ್ಲೀಷ್ ಅದರೊಟ್ಟಿಗೆ. ಹಾಗೆ ಹೇಳ್ತಾ, ಇಲ್ಲಿ ನಮ್ಮ ಕಾಕತ್ಕರ್ ಇದ್ದಾರೆ, ಅವರು ನಮ್ಮ ಸಂಸ್ಥೆಗೆ ಒಂದು ನಮ್ಮ ಬೆನ್ನೆಲುಬಾಗಿ ಅವರು ನಿವೃತ್ತಿ ಹೊಂದಿದ್ರು. ನಮ್ಮ ಎಲ್ಲ ಒಂದು ಶಾಲೆಯ ಗುಣಮಟ್ಟದ ಒಂದು ವ್ಯವಸ್ಥೆಗೆ ಅವರು ಬಂದು ನಮ್ಮ ಎಲ್ಲಿ ಸಮಸ್ಯೆಗಳಿದೆ ಅದನ್ನೆಲ್ಲ ಹೇಗೆ ಸರಿ ಮಾಡ್ಬೋದು ಅಂತ ಹೇಳೋ ಬಗ್ಗೆ ಒಂದು ನಮ್ಮ ಧನ್ಯರಿದ್ದಾರೆ, ಸೋಮಶೇಖರ್ ಇದ್ದಾರೆ, ಸೀತಾರಾಮ ತೋಳ್ಪಾಡ್ತಾ ಇದ್ದಾರೆ, ಮತ್ತು ನಮ್ಮ ಮೋಹನ್ ಹರ್ಷ, ನನ್ನ ಹೆಸರಿನವ ಹರ್ಷ ಮಾಸ್ಟ್ರು, ಸುಬ್ರಹ್ಮಣ್ಯ ಭಟ್ ಮಾಜಿ, ಇವರೆಲ್ಲ ನಮ್ಮ ಎದುರು ಪರಿಚಯದ ಮುಖ ಹೇಳ್ತಾ ಇದ್ದೇನೆ. ಮತ್ತು ನೀನು ಇವರು ಹಾಂ, ಅವಳು ಎಲ್ಲಿ ಗೊತ್ತುಂಟಲ್ಲ ನಿಮಗೆ? ಯಾರದು ಪರಿಚಯ ಇದೆ? ನಿಮ್ಮ ಊರಿನವ್ರೆ? ಶ್ರೀರಂಜನಿ ಕರೆಕ್ಟ್, ಶ್ರೀರಂಜನಿ ಒಳ್ಳೆಯ ಸಂಗೀತ ಹಾಡ್ತಾರೆ ಅವರು. ಅವರ ಯಜಮಾನರು ಭಾರಿ ದೊಡ್ಡ
ಅಡ್ವೊಕೇಟ್ ವಕೀಲರು ಅವರು ಬರಬೇಕಿತ್ತು. ಇವತ್ತು ಸೋಮವಾರ ಆದ್ದರಿಂದ ಅವರು ಬರಲಿಕ್ಕೆ ಆಗ್ತಾಯಿಲ್ಲ. ಅವರು ಇಲ್ಲಿ ಪಕ್ಕದಲ್ಲಿ ಅವ್ರದ್ದೇ ಒಂದು ಹಾಲನ್ನು ಕಟ್ತಾ ಇದ್ದಾರೆ. ಮತ್ತು ನಾವು ಈ ಸಲ ಹೈಸ್ಕೂಲ್ ಸಹ ಅದಕ್ಕೆ ಮೊನ್ನೆ ಎಲ್ಲ ರಿಪೇರಿ ಮಾಡಿ ಕೊಟ್ಟಿದ್ದೇವೆ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಮೊನ್ನೆ ನಮ್ಮ ಜನಾರ್ದನ ಶಾಲೆಗೆ 100 ವರ್ಷ, ಅದು ಯಾವುದು ಹೇಳಿ ಎಲ್ಲಿಗೆ ಹೋಯ್ತು ಅದು, ಜನಾರ್ದನ ಶಾಲೆಗೆ ಈ ವರ್ಷ 100ನೇ ವರ್ಷದ ಒಂದು ಕಾರ್ಯಕ್ರಮ. ಅಲ್ಲಿ ನನ್ನ ಹೆಂಡತಿ ಶ್ರೀಮತಿ ಸುಪ್ರಿಯಾ ಹೋಗಿ ಮೊನ್ನೆ ಒಂದು ಕಿಂಡರ್ಗಾರ್ಟನ್ ಸಂಸ್ಥೆಯನ್ನು ಒಂದು ಉದ್ಘಾಟನೆ ಮಾಡಿ, ಯಾಕೆಂದರೆ ಆ ಶಾಲೆಗೆ ನಾವು ಬೇಕಾದಂಥ ಒಂದು ಬೈಂದೂರಲ್ಲಿ ಕಿಂಡರ್ಗಾರ್ಟನ್ ಮಾಡಿದ್ದೇವೆ, ಮತ್ತು ಧರ್ಮಸ್ಥಳದಲ್ಲಿ ಎಲ್ಲ ಅಲ್ಲಿ ಬೇಕಾದ ಜಾಗಗಳಲ್ಲಿ ಒಂದೊಂದು ಹಂತವಾಗಿ ಮಾಡ್ತಾ ಇದ್ದೇವೆ ನಾವು. ಯಾಕೆಂದರೆ ಈ ಎಲಿಮೆಂಟ್ರಿಗೆ ಬರುವವರು ಕಿಂಡರ್ಗಾರ್ಟನ್ ಪ್ರೈಮರಿ ಫಸ್ಟು ಸೆಕೆಂಡ್ ಹೋಗಿ ಮತ್ತು 1ನೇ ಕ್ಲಾಸಿಗೆ ಬರೋದು ಅಂತ ಹೇಳಿ ನನಗೆ ಒಂದು ಬಂತು. ಆದ್ದರಿಂದ ನಾನು ಅದು ಮಾಡ್ತಾಯಿದ್ದೇನೆ. ನೀವೆಲ್ಲ ಈ ರೀತಿ ಬಂದು ಶಾಲೆಗೆ ಬಂದು ಶಾಲೆಯನ್ನು ನೋಡ್ಕೋಬೇಕು ಅಂತ ಹೇಳ್ತಾ, ನನಗೆ ಸನ್ಮಾನ ಮಾಡಿದ ನಿಮ್ಮ ಎಲ್ರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಹೇಳ್ತಾ, ನೀವು ಮತ್ತು ಮಕ್ಕಳು ನೀವು ಗೋಡೆಯಲ್ಲೆಲ್ಲ ಬರೆಯುವುದಿದ್ದ ಆದಷ್ಟು ಕಡಿಮೆ ಮಾಡಿ, ನಿಮ್ಮದೇ ಶಾಲೆ ಏನು, ನೀವು ನಿಮ್ಮ ಶಾಲೆಯನ್ನು ಹೇಗೆ ಸ್ವಚ್ಛತೆ ಇಡಬೇಕು, ಹೇಗೆ ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು ನಿಮಗೆ ಬಿಟ್ಟದ್ದು. ಅದಕ್ಕೆ ಟೀಚರ್ಸ್ ಯಾರು ಬೈಬಾರ್ದು ಮಕ್ಕಳಿಗೆ. ಅವರು ಗೆರೆ ಬರೆದ್ರು ಗೀಚಿದ್ರು ಅಂಥೇಳಿ ಜೋರು ಮಾಡಬಾರ್ದು. ಗೀಚಿದ್ರೆ ನೆಕ್ಸ್ಟ್ ಇಯರ್ ನಾನು ಪೇಂಟ್ ಕೊಡ್ತೇನೆ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ಹಾಗೆ ಹೇಳ್ತಾ ನಿಮ್ಮ ಎಲ್ರಿಗೂ ನನ್ನ ಧನ್ಯವಾದ, ನಮಸ್ಕಾರ. ಈ ಸುಂದರ ಭವ್ಯವಾದ ಜ್ಞಾನ ಮಂದಿರವನ್ನು ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಪೂಜ್ಯರಾದಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಶಾಲೆಯ ಲಕ್ಷ್ಮಣಗೌಡರ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಮರ್ತೋಯ್ತು. ಈ ಶಾಲೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅವರ ಅಧ್ಯಾಪಕ ವರ್ಗದವರು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ರಮೇಶ್ ಮಯ್ಯವರು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಲಾಸ್ಟ್ ಇಯರ್ 100% ರಿಸಲ್ಟ್ ತೆಕ್ಕೊಂಡು ನಮಗೆ, ಯಾಕೆಂದರೆ ಈ ಕಾಂಪಿಟಿಷನ್ ಯುಗದಲ್ಲಿ 100% ತೆಗೆಯುವುದು ದೊಡ್ಡ ವಿಷಯವೇ. ಅದರಿಂದ ಅವರಿಗೂ ಎಲ್ಲ ನನ್ನ ಮತ್ತೊಮ್ಮೆ ವಂದನೆಗಳನ್ನು ಪೂಜ್ಯರಿಗೆ ಸಲ್ಲಿಸುತ್ತಾ, ಇದೀಗ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಅವರು, ಇದೀಗ ನಮ್ಮ ಶಾಲಾ ಸಂಸ್ಥಾಪಕರ ಮನೆತನದ ಕಾಂಚನ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರು ಶುಭ ಹಾರೈಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಅಮ್ಮ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಂಜುನಾಥ ದೇವರಿಗೂ ಪರಿವಾರ ದೈವಗಳಿಗೂ, ಶ್ರೀ ವಿಷ್ಣುಮೂರ್ತಿ ದೇವರಿಗೂ ಪರಿವಾರ ದೈವಗಳಿಗೂ, ನನ್ನ ಮನೆ ತಂದ ಸರ್ವ ದೇವರುಗಳಿಗೂ ನಮಸ್ಕರಿಸುತ್ತಾ, ಪರಮಪೂಜ್ಯ ಹೆಗ್ಗಡೆಯವರ ಚರಣಾರವಿಂದಗಳಿಗೆ ನತಿಶತಗಳನ್ನು ತುಂಬ ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾ, ದೇವದಂಪತಿಗಳು ಆಗಮಿಸಿರುವ ಎಂದು ಶ್ರೀ ಹರ್ಷೇಂದ್ರ ಕುಮಾರ್ ಜಿ ಹಾಗೂ ಸುಪ್ರಿಯಾ ಅಮ್ಮ ಇವರ ಚರಣಗಳಿಗೆ ನಮಸ್ಕರಿಸುತ್ತಾ, BU ನಮ್ಮ ಶಾಲಾ ಮಾಸ್ಟರ್ಗಳಿಗೂ, ಶ್ರೀ ಕ್ಷೇತ್ರದ ಎಲ್ಲ ಆಡಳಿತ ವರ್ಗದವ್ರಿಗೂ ಶುಭವನ್ನು ಆಕಾಂಕ್ಷಿಸುತ್ತಾ, ನನ್ನೂರಿನ ಎಲ್ಲ ಬಂಧುಗಳಿಗೂ ಶುಭವನ್ನು ಕೋರ್ತಾ, ನನ್ನ ಪ್ರಿಯ ಮಕ್ಕಳಿಗೆ ಎಲ್ರಿಗೂ ಅತ್ಯಂತ ಪ್ರೀತಿಪೂರ್ವಕ ಆಶೀರ್ವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನನ್ನ ಪತ್ರಿಕಾಕರ್ತ ಮಿತ್ರರಿಗೆ ಸಹ ಶುಭವನ್ನು ಕೋರ್ತಾ ಇದ್ದೇನೆ. ಮೊಟ್ಟ ಮೊದಲು ನನಗೆ ಕ್ಷಮಿಸಬೇಕು, ಕಂಚಿನ ಕಂಠ ಹೋಗಿ ಕಾಕಕಂಠವಾಗಿಬಿಟ್ಟಿದೆ ಕೆಮ್ಮಿನಿಂದಾಗಿ, ಅದರಲ್ಲೇ ಮಾತಾಡ್ತಾ ಇದ್ದೇನೆ. ಕಾಂಚನದಲ್ಲಿ 2005 ಇಸ್ವಿಯ ಸಮಯದಲ್ಲಿ ಕರಾಳ ದಿನಗಳು, ತುಂಬಲಾರದ ನಷ್ಟಗಳು ಎಲ್ಲ ನಡೆದವು. ನನ್ನ ಪತಿಯವರು ದೈವಾಧೀನರಾದ ಒಂದು ವರ್ಷ ಅದು. ನಾನು ನನ್ನ 3 ಮಕ್ಕಳು ಅನಾಥರಾದ ಕ್ಷಣ. ಆದರೆ ಅನಾಥೋ ದೈವರಕ್ಷಕ ಅಂತ ಹೇಳಿ ನಾಣ್ಣುಡಿ ಇದ್ದೇ ಇದೆ. ಅದೇ ನಮಗೆ ದೇವರಾದ ಪರಮಪೂಜ್ಯ ಹೆಗ್ಡೆಯವರು ಕಾಂಚನ ಮನೆತನದ ಬೆಂಬಲವಾಗಿ ನಿಂತರು. ನಾನಿದ್ದೇನೆ, ಹೆದರಬೇಡಿ, ನಿಮ್ಮ ಪತಿ ಹೊತ್ತಂಥ ಜವಾಬ್ದಾರಿಗಳು, ಸಂಸ್ಥೆಯ ಜವಾಬ್ದಾರಿಗಳು ಏನಿದೆ ಅದನ್ನು ನಾವು ಮುನ್ನಡೆಸ್ತೇವೆ ಅಂಥೇಳಿ ನಮ್ಮೊಂದಿಗೆ ನಿಂತರು. ಮಾತ್ರವಲ್ಲ, ಆ ಕರಾಳ ದಿವಸಗಳಲ್ಲಿ ನಮಗೆ ಧೈರ್ಯ ಬರೋಕ್ಕೆ ಅಂಥೇಳಿ
ಧರ್ಮಸ್ಥಳದಿಂದ ನಮಗೆ ಆಗಾಗ ವಿಚಾರಿಸ್ಕೊಳ್ಳಿಕ್ಕೆ ಶ್ರೀ ಯುವರಾಜರನ್ನು ನಮಗೆ ಕಳಿಸ್ತಿದ್ರು. ಈ ಋಣವನ್ನು ಜನ್ಮಾಂತರದಲ್ಲಿ ನಮಗೆ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬೇಡವೂ ಬೇಡ. ಅವರ ಪಾದಧೂಳಿಯಾಗಿ ಎಲ್ಲ ಜನ್ಮದಲ್ಲೂ ನಾವು ಬದುಕಬೇಕು ಅಂತ ನಾವು ಆಶಿಸ್ತೇವೆ. ಮೊದಲು ಆ ದಂಪತಿಗಳಿಗೆ ನಾನು ಕೃತಜ್ಞತೆ ಹೇಳಬೇಕಾದ್ದು. ಫಸ್ಟು ನಮಗೆ ತುಂಬ ಒಳ್ಳೆಯ ಮುಖ್ಯೋಪಾಧ್ಯಾಯರುಗಳನ್ನು ಕೊಟ್ಟದ್ದು. ಶಾಲೆಯ ಊರಿನ ಜನರ ಟ್ರೆಂಡೇ ಚೇಂಜ್ ಆಗೋಯ್ತಾಗ. ಅಷ್ಟು ಆತ್ಮೀಯತೆ, ಅಷ್ಟು ಕಾರ್ಯಕ್ಷಮತೆ, ಅದ್ಭುತವಾದ ಎಲ್ಲರಲ್ಲೂ ಆತ್ಮೀಯತೆ, ಇದನ್ನು ಈ ಊರು ಅನುಭವಿಸಿ ಕೃತಾರ್ಥವಾಗಿದೆ. ಅದಕ್ಕೋಸ್ಕರ ಕಾಂಚನ ಮನೆತನದಿಂದಲೂ ಹಾಗೆ ಎಲ್ಲ ನನ್ನ ಊರ ಬಂಧುಗಳಿಂದಲೂ ಅವರಿಗೆ ಹೃತ್ಪೂರ್ವಕವಾದ ನತಿಶತಗಳನ್ನು ನಾನು ಸಮರ್ಪಿಸ್ತೇನೆ. ಒಂದು ರೀತಿಯಿಂದ ಇದು ನನ್ನ ಸ್ವಾರ್ಥವೂ ಹೌದು. ಏನು ಅಂತ ಹೇಳಿದರೆ, ಈಗಿರುವ ಹೆಡ್ ಮಾಸ್ಟ್ರುಗಳನ್ನು ಸಾಧ್ಯ ಇದ್ದರೆ, ಕಾನೂನಿದ್ದರೆ ಇನ್ನೂ ಕಾನೂನು ರೀತಿ ಎಷ್ಟು ಅವ್ರದ್ದು ಮುಂದುವರ್ಸೋಕ್ಕಾಗುತ್ತೆ. ಯಾಕೆಂದರೆ ರಿಟೈರ್ಮೆಂಟ್ ಅಂತ ಅವ್ರು ಬಾಂಬ್ ಹಾಕ್ತಾನೆ ಇರ್ತಾರೆ ಆಗಾಗ. ಆ ಮಾತನ್ನು ಎತ್ತಿ ಅದನ್ನು ತಪ್ಪಿಸಿ ಮುಂದೆ ದೂಡೋಕ್ಕೆ ಸಾಧ್ಯ ಆದರೆ ಕಾನೂನು ರೀತಿ ಅವರನ್ನು ಇನ್ನೂ 2 ವರ್ಷ ಅವ್ರನ್ನ ಹೆಡ್ ಮಾಸ್ಟರ್ಗಳನ್ನಾಗಿ ಇಲ್ಲಿ ಉಳಿಸ್ಕೊಳ್ಬೇಕು ಅಂತ ನಿಮಗೆ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಕೋರ್ತಾ ಇದ್ದೇನೆ. ಇನ್ನೊಂದಕ್ಕೆ ನಾನು ಮತ್ತು ನನ್ನ ಊರಿನವರು ಇನ್ನೊಂದಕ್ಕೆ ಧನ್ಯವಾದಗಳು ಹೇಳಬೇಕಾಗಿದೆ. ಕಟ್ಟಡ ಇದು ಅರಮನೆಯಂತಹ ಕಟ್ಟಡ ಆಗಿದೆ. ಧರ್ಮಸ್ಥಳದವರು ಮುಟ್ಟಿದ ಮೇಲೆ ಇನ್ನು ಹೇಗಾಗತ್ತೆ, ಹೀಗೆ ಆಗೋದು, ಅಥವಾ ಇನ್ನೂ ಮೇರುವಾಗಿ ನಡ್ಕೊಂಡು ಮುಂದುವರ್ಕೊಂಡು ಹೋಗುವಂಥದ್ದು. ಅದು ಹಾಗೆ. ಯಾಕೆಂದರೆ ದೇವರುಗಳು ಅಂತ ನಾನು ಭಾವಿಸ್ಕೊಂಡಿರುವಂತಹ ಪ್ರಪಂಚಕ್ಕೆ ದೊಡ್ಡ ವ್ಯಕ್ತಿಗಳು ಅದನ್ನು ನಡೆಸ್ತಾ ಇರುವಂಥದ್ದು. ಇನ್ನೊಂದು ಮುಖ್ಯವಾಗಿ ನಾನು ಧನ್ಯವಾದಗಳನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಹಳೆ ಶಾಲೆಯ ಬಿಲ್ಡಿಂಗನ್ನು ಉಳಿಸಿಕೊಂಡದ್ದು. ಈ 10 ಹಲವು ಪ್ರಥಮಗಳು ಈ ಶಾಲೆಯಲ್ಲಿ ನಡೆದಿವೆ. ಮೊದಲನೇದಾಗಿ ಅಲ್ಲಿ ಸಂಗೀತ ಶಾಲೆ ಕಟ್ಟಿದ್ರು ಕಾಂಚನೋತ್ಸವ ನಡೀತಾ ಇದ್ದದ್ದು ಇಲ್ಲೇ. ಚಂಬೈ ವೈದ್ಯನಾಥ ಭಾಗವತರಂಥವರು, ಮಹಾರಾಜ ವಿಶ್ವನಾಥಯ್ಯರಂಥವರು, ಸಾಂಬಮೂರ್ತಿಗಳಂಥವರು ಇಲ್ಲಿಗೆ ಆಗಮಿಸಿ, ಪಿಟೀಲು ಚೌಡಯ್ಯನವರು ಇಲ್ಲಿ ಇದೇ ವೇದಿಕೆಯಲ್ಲಿ ಕಚೇರಿ ಮಾಡಿದ್ದು. ಮೊದಲು ಇದೇ ವೇದಿಕೆಯಲ್ಲಿ ಕಚೇರಿ ಮಾಡಿ ಅವರು ಕಾಂಚನ ಅಂದರೆ ಕರ್ನಾಟಕದ ತಿರುವಯ್ಯಾರು ಅಂತ ಇದಕ್ಕೆ ಕೀರ್ತಿಯನ್ನು ಕೊಟ್ಟರು. ಅವರು ಕರೆದ್ರು, ಹಾಗೆ ಕರೆದ್ರು. ಅದು ಹಾಗೆ ಮುಂದುವರ್ಕೊಂಡೋಯ್ತು. ನಮ್ಮ ಬಹಳ ಸೆಲೆಕ್ಟಿವ್ ಆಗಿ ನಾನು ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ಶಿವರಾಮ್ ಕಾರಂತರು, ಪುತಿನ ಅವರು ಬಂದು ಆಶೀರ್ವದಿಸಿದಂತಹ ಕ್ಷೇತ್ರ ಇದು. ಕುರಿಯ ವಿಠ್ಠಲ ಶಾಸ್ತ್ರಿಗಳು, ದೊಡ್ಡ ಸಾಮಗರು, ಸಣ್ಣ ಸಾಮಗರು ಮುಂತಾದ ಅನೇಕ ದಿಗ್ಗಜರು ಇಲ್ಲಿ ಗೆಜ್ಜೆ ಕಟ್ಟಿ ಕುಣಿದಂತಹ ಕ್ಷೇತ್ರ ಇದು. ಅವರನ್ನು ಪರಮ ಭಕ್ತಿಯಿಂದ ಬಂದು ಈ ಕಾಂಚನದ ಮಣ್ಣಿನಲ್ಲಿ ಅವರು ತಮ್ಮ ಕಲಾವಂತಿಕೆಯನ್ನು, ಕಲಾ ತಪಸ್ಸನ್ನು ಮೆರೆದಂಥವರು. ಇದಕ್ಕೆ ದೊಡ್ಡ ಹಿಸ್ಟ್ರಿ ಇದೆ. ಮಾಣಂಗಾಯಿ ಕೃಷ್ಣ ಭಟ್ರು ಬಂದು ಮೊದಲು ಯಕ್ಷಗಾನದಲ್ಲಿ ಕರ್ನಾಟಕ ಸಂಗೀತದ ವಾದ್ಯಗಳ ಪ್ರಯೋಗ ಇಲ್ಲಿ ನನ್ನ ಮಾವನವರಾದ ಪೂಜ್ಯ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರು ಮಾಡಿದ್ದು. ವಯಲಿನು, ಕೊಳಲು, ಆಮೇಲೆ ವೀಣೆ, ಮೃದಂಗ, ಆಮೇಲೆ ಸ್ಯಾಕ್ಸೋಫೋನು, ಇಂಥದ್ದನ್ನೆಲ್ಲ ಯಕ್ಷಗಾನಕ್ಕೆ ಇಲ್ಲಿ ಮೊದಲು ಪ್ರಯೋಗ ಮಾಡಿ ನನ್ನ ಮಾವನವರೇ ಯಕ್ಷಗಾನಕ್ಕೆ ಹಾಡಿದ್ದುಂಟು ಸುಸ್ವರವಾಗಿ. ಅಂತಹ ಈ ಪುಣ್ಯಕ್ಷೇತ್ರ ಇದು. ಇದಕ್ಕೆ ದೊಡ್ಡ ಇತಿಹಾಸ ಇದೆ. ಆ ಹಳೆ ಬಿಲ್ಡಿಂಗನ್ನು ಹೊಸ ನವೀನವಾಗಿ ಮಾಡಿ ಆ ವೇದಿಕೆಯನ್ನು, ಶಾಲೆಯನ್ನು ಹಂಗೆ ಉಳಿಸಿದ್ದಕ್ಕೆ ನಾನು ನನ್ನ ಮಕ್ಕಳು ಆಭಾರಿಯಾಗಿದ್ದೇವೆ. 100 ಜನ್ಮಕ್ಕೆ ನಾವು ಆಭಾರಿಯಾಗಿದ್ದೇವೆ. ಅದನ್ನು ಏನಂತ ಹೇಳೋದು, ನಮಗೆ ನೆನ್ನೆನೇ ಹೇಳಿದ್ದೇನೆ ನಮ್ಮ ಮಾಸ್ಟರ್ಗಳಿಗೆ, ನನ್ನ ಮಾತು ಬೇಡ, ದೇವದಂಪತಿಗಳು ಬಂದೆ ನನ್ನ ಮಾತು ಬಂದೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ ದೊಡ್ಡವ್ರನ್ನ ನೋಡಿದ್ರೆ ಅಂತ ಹೇಳಿ. ಇನ್ನೊಂದು ಸಣ್ಣ ಮಾತು ಹೇಳ್ಬೋದು. ಕಾಂಚನಕ್ಕೂ ಶ್ರೀ ಕ್ಷೇತ್ರ ಧರ್ಮಸ್ಥಳದವರೆಗೂ 100 ವರ್ಷದ ಸಂಬಂಧ ಇದೆ. 1842 ಮಣಿಕಳ ಅಂತ ಒಂದು ಭೂಮಿ ಇದೆ. ಅಲ್ಲಿಯ ಆಸ್ತಿಯ ವ್ಯವಹಾರದಲ್ಲಿ ಕುಮಾರಯ್ಯ ಹೆಗ್ಡೆ ಅವರ ಮಗ ಬಿರ್ಮಣ್ಣ ಹೆಗ್ಡೆ ಅನ್ನುವರ ಜೊತೆಗೆ ವ್ಯವಹಾರ ಇತ್ತು. 1871 ಇಸ್ವಿಯಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಗೊತ್ತುಂಟಲ್ಲ, ಅಲ್ಲಿ ತಾಮ್ರದ ಮಾಡನ್ನು ಹಾಕುವಾಗ ಪೂಜ್ಯ ಮಂಜಯ್ಯ ಹೆಗ್ಡೆ ಅವ್ರಿಗೂ ಆಮೇಲೂ ಕಾಂಚನ ದಾಸಪ್ಪಯ್ಯನವ್ರಿಗೂ ಪತ್ರ ವ್ಯವಹಾರ ನಡೆಸಿ ಅಲ್ಲಿ ಬೇಕಾದ
ತಾಮ್ರದ ಆಣಿಗಳು ಇತ್ಯಾದಿಗಳು, ಆಮೇಲೆ ತಾಮ್ರದ ಶೀಟೆಲ್ಲ ಸಪ್ಲೈ ಮಾಡಿದ್ದು ಧರ್ಮಸ್ಥಳದಿಂದ. ಅದರ ವ್ಯವಹಾರ ಎಲ್ಲ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿಸಿದ್ದು ಕಾಂಚನದ ಸಪೈನವರು. ಅವರು ಅಲ್ಲಿಯ ಶ್ರೀಗಳಿಗೂ ಸಹ ತುಂಬ ಆಪ್ತವಾಗಿದ್ದರು. ಮಂಜೆ ಹೆಗ್ಡವ್ರಿಗೆ ಬೆನ್ನು ಫಣಿ ಬಂದಾಗ ಅಲ್ಲೋಲ ಕಲ್ಲೋಲವಾದದ್ದನ್ನು ಒಂದು ಕಾಗದ ಬರೆದದ್ದು ಇತ್ಯಾದಿ ವಿವರಗಳಿರುವಂತಹ ಕೆಲವು ಕಾಗದಗಳನ್ನು ಪರಮಪೂಜ್ಯ ಖಾವಂದರಿಗೆ ನಾನು ಅದನ್ನು ಕೊಟ್ಟಿದ್ದೇನೆ. ಅದನ್ನು ಆನಂತರ ಹೇಗೆ ಮುಂದುವರ್ಕೊಂಡು ಬಂದೇನೇ ಇದೆ. 1979ರಲ್ಲಿ ನನ್ನ ಮೌನವರದ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರ ಕೋರಿಕೆಗೆ ನಮ್ಮ ವಿದ್ಯಾಸಂಸ್ಥೆಗಳ ಎಲ್ಲಕ್ಕೂ ಪರಮಪೂಜ್ಯ ಹೆಗ್ಡೆಯವರು ಅಧ್ಯಕ್ಷರಾಗಿ ಇರಲು ಒಪ್ಪಿ ನಮ್ಮನ್ನು ಆಭಾರಿಯನ್ನಾಗಿ ಮಾಡಿದ ಮಾತ್ರ ಅಲ್ಲ, ಸರ್ವಕಾಲದಲ್ಲೂ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ನಮಗೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಕಾಂಚನ ಮನೆ ತಂದವರು ನಾವು ಒಂದು ಮದುವೆ ಮಾಡಬೇಕಾದ್ರೆ, ನನ್ನ ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ಅಳಿಯಂದ್ರನ್ನು ಫಸ್ಟ್ ಕರ್ಕೊಂಡು ಹೋಗಿ ಅವರ ಅಮ್ಮನವರಲ್ಲೂ ಖಾವಂದ್ರಲ್ಲೂ ಆಶೀರ್ವಾದ ತಗೊಂಡು ಆಮೇಲೆ ಮದುವೆ ಮಾಡಿದಾರಂತ ಇರ್ತದೆ. ಏನು ಅಮ್ಮ ಶ್ರದ್ಧಮ್ಮನವರು ದೈವತತ್ವವಾದ ಆಕೆ ಪುತ್ರಿ, ಆಕೆಗಿರುವ ಕೆಪಾಸಿಟಿ ಯಾರಿಗೂ ಇಲ್ಲ ಅಂತಲೇ ಹೇಳಬೇಕು, ತಾಳ್ಮೆ ಎಲ್ಲ. ನಾವು ಇಂಥ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇರೋದಕ್ಕೆ ಕಾಂಚನ ಮನೆ ತಂದವರು, ಊರವರು ಇನ್ನೂ ಹಲವು 100 ವರ್ಷಗಳ ಕಾಲ ನಾವು ಆಭಾರಿಯಾಗಿದ್ದೇವೆ. ನಾವು ಕೈಲಾಗದೆ ಸೋತಂಥ ಸಮಯದಲ್ಲಿ ನಮ್ಮನ್ನು ಎತ್ತಿ ಹಿಡಿದದ್ದು ಪರಮಪೂಜ್ಯರು ಮತ್ತು ಅವರ ಕುಟುಂಬ. ನಾವು ಎಲ್ಲರೂ ಪುನಃ ನತಿಶತಗಳನ್ನು ಸಲ್ಲಿಸ್ತಾ ಎಲ್ಲರ ಕೃತಜ್ಞತೆಗಳನ್ನು ಅವ್ರಿಗೆ ಸಲ್ಲಿಸ್ತಾ ನತಮಸ್ತಕರಾಗೇ ಇರುತ್ತೇವೆ, ಕೃತಜ್ಞರಾಗಿರುತ್ತೇವೆ ಎಂದು ನಾವು ತೊಂದರೆ ಮಾಡೋದಿಲ್ಲ ಅಂತ ಆಶಂಸನೆಗಳನ್ನು ಗೊಳ್ಳುತ್ತಾ ಪುನಃ ಪ್ರಾರ್ಥನಾಪೂರ್ವಕವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನುಡಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಶಾಲೆಯ ಇತಿಹಾಸವನ್ನು ನೆನಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಕಾಂಚನ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೀಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಲೋಕೇಶ್ SR ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಉಜಿರೆ ಇವರ ಆಡಳಿತಕ್ಕೆ ಒಳಪಟ್ಟ ಶ್ರೀ ಲಕ್ಷ್ಮೀನಾರಾಯಣ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಾಂಚನ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಮಾನ್ಯ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾಡಬೇಕಾಗಿತ್ತು. ಇವತ್ತು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ನಮಗೆ ಈ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರೇ ಹಾಗೂ ವೇದಿಕೆ ಮೇಲಿರುವ ಶ್ರೀಮತಿ ಸುಪ್ರಿಯಾ ಡಿ ಹರ್ಷೇಂದ್ರ ಕುಮಾರ್ ಅವರೇ, ವೇದಿಕೆ ಮೇಲಿರುವ ನಮ್ಮ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರೇ, ವೇದಿಕೆ ಮೇಲಿರುವ ಶ್ರೀಮತಿ ರೋಹಿಣಿ ಸುಬ್ಬರತ್ನಂ ಅವರೇ, ವೇದಿಕೆ ಮೇಲಿರುವ ಶ್ರೀ ರಮೇಶ್ ಮಯ್ಯ ಅವರೇ, ವೇದಿಕೆ ಮೇಲಿರುವ ಶ್ರೀ ಲಕ್ಷ್ಮಣ ಗೌಡ್ರೆ, ವೇದಿಕೆ ಮೇಲಿರುವ ಶ್ರೀ ಮಧುಶ್ರೀ ಯಾದವಗೌಡ್ರೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮುಂಭಾಗ ಇರುವೆಲ್ಲ ಆತ್ಮೀಯ ಪೋಷಕ ವರ್ಗದವರೇ, ಗ್ರಾಮಸ್ಥರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಬಹುಶಃ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಯಾವುದೇ ವ್ಯಕ್ತಿಗೆ ಈಗ ಅನ್ನದಾನ ಮಾಡಿದರೆ ಅವನಿಗೆ ಒಂದು 4 ಗಂಟೆ ಆದಮೇಲೆ ಮತ್ತೆ ಹಸಿವಾಗ್ತದೆ. ಯಾವುದಾದ್ರು ವ್ಯಕ್ತಿಗೆ ದನ ಕನಕ ಚಿನ್ನಗಳನ್ನ ಕೊಟ್ಟರೆ ಅವನ್ನೆಲ್ಲರೂ ಕಳ್ಕೋಬೋದು. ಬಟ್ ಅದರ ಶಿಕ್ಷಣ ಏನಿದೆ, ಈ ದಾನ, ಈ ಶಿಕ್ಷಣವನ್ನು ಕೊಟ್ಟರೆ ಬಹುಶಃ ಜೀವನದ ಬದುಕಿನ ಕೊನೆಯವರೆಗೂ ಇದು ಅವನಲ್ಲಿ ಯಾರೂ ಕದಿಯಲಾಗದ ಒಂದು ವಸ್ತು ಶಿಕ್ಷಣ. ಇವತ್ತಿನ ದಿನಮಾನಗಳಲ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮತ್ತು ನಮ್ಮ ಪೋಷಕರ ಮನಸ್ಥಿತಿ ಸಾಕಷ್ಟು ಬದಲಾವಣೆ ಆಗ್ತಾಯಿದೆ. ಎಲ್ಲರ ಪೋಷಕರ ಆಸೆ ನನ್ನ ಮಗು ಇಂಗ್ಲೀಷ್ ಮೀಡಿಯಮಲ್ಲೇ ಓದಬೇಕು, ಇಂಗ್ಲೀಷ್ನ ಕಲಿಬೇಕು. ಹಲವಾರು ಶಿಕ್ಷಣ ತಜ್ಞರು ಹೇಳಿದ್ದಾರೆ, ಮಗು ಯಾವುದು ಮಾತೃಭಾಷೆ ಆಗಿರ್ತದೆ ಆ ಮಾತೃಭಾಷೆಯಲ್ಲಿ ಆ ಮಗು ಶಿಕ್ಷಣ ಕಲಿತ್ರೆ ಖಂಡಿತ ಆ ಮಗು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ತದೆ. ಬಟ್ ಮಗುವಿಗೆ ಕನಸನ್ನು ಕಟ್ಟುವಲ್ಲಿ ನಾವು ವಿಫಲರಾಗಿದ್ದೇವೆ. ತಂದೆ ತಾಯಿಗಳಾಗಿ, ಪೋಷಕರಾಗಿ, ನಾವು ಶಿಕ್ಷಕರಾಗಿ ಸಾಕಷ್ಟು ಆ ಕನಸುಗಳನ್ನ ಇವತ್ತು ನಾವು ಕೊಡ್ತಾ ಇಲ್ಲ. ನಾವೆಲ್ಲ ಶಾಲೆಯಲ್ಲಿ ಓದಬೇಕಾದ್ರೆ ಶಿಕ್ಷಕರು ಜೀವನದಲ್ಲಿ ನೀನು ಮುಂದೆ ಏನಾಗ್ತೀಯಪ್ಪ ಅಂದರೆ ಎಲ್ಲರೂ ಹೇಳ್ಬಿಡ್ತಾ ಇದ್ವಿ ನಾವು,
ಅಟ್ಲೀಸ್ಟ್ ನಮಗೆ ಗೊತ್ತಿದ್ದೇ ಟೀಚರು ಮತ್ತು ಒಂದು ಊರಿಗೆ ಬಂದಾಗ ಪೊಲೀಸ್ನ ನೋಡಿರ್ತಿದ್ವಿ, ಇಲ್ಲ ಶಿಕ್ಷಕರಾಗ್ತೀವಿ ಪೊಲೀಸರಾಗ್ತೀವಿ ಅಂತ ಹೇಳ್ತಿದ್ವಿ. ಬಟ್ ಇವತ್ತು ನಾನು ಶಾಲೆಗಳಿಗೆ ಹೋದಾಗ ಮಕ್ಕಳನ್ನ ಕೇಳ್ತೀವಿ, ಮಕ್ಕಳ ಜೀವನದಲ್ಲಿ ಏನಾಗಬೇಕು ಅಂದ್ಕೊಂಡಿದ್ರೆ ಏನಾಗ್ತೀರ ಅಂದರೆ ಎಷ್ಟೋ ಮಕ್ಕಳು ಏನು ಹೇಳಲ್ಲ, ಬದುಕಿನಲ್ಲಿ ಏನಾಗಬೇಕು ಅನ್ನೋದು ನಾವು ಇನ್ನೂ ಕನಸುಗಳನ್ನ ಬಿತ್ತಲಿಕ್ಕೆ ಆಗಿಲ್ವ ಅಂತ ನಾವೇ ಕ್ವಶನ್ ಮಾರ್ಕ್ ಹಾಕ್ಬೇಕಾಗ್ತದೆ. ಇವತ್ತು ನಮ್ಮ ಮಕ್ಕಳು IAS ಆಗಬೇಕು, IPS ಆಗಬೇಕು, KAS ಆಗಬೇಕು ಅನ್ನೋದನ್ನ ನಾವು ಬಾಲ್ಯದಲ್ಲೇ ಬಿತ್ತಲಿಲ್ಲ ಅಂದರೆ ದೊಡ್ಡವರಾದ್ಮೇಲೆ ನಾವೇನು ಮಾಡಲಿಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆ ಏನಿದೆ ಇವತ್ತು ನಮ್ಮ ಈ ಭಾಗದಲ್ಲಿ ಕಳೆದ ವರ್ಷ SLCನೇ ಒಳ್ಳೆಯ ಫಲಿತಾಂಶವನ್ನು ನಮ್ಮ ಪ್ರೌಢಶಾಲೆ ದಾಖಲು ಮಾಡಿದೆ. ಒಳ್ಳೆಯ ಇಲ್ಲಿ ಸ್ಟ್ರೆಂತ್ ಇದೆ, 212 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಉತ್ತಮ ಗುಣಮಟ್ಟದ ಈಗ ಎಲ್ಲ ರೀತಿಯ ಸೌಲಭ್ಯಗಳನ್ನ ನಮ್ಮ ಕಾರ್ಯದರ್ಶಿಗಳು ಒದಗಿಸಿಕೊಟ್ಟಿದ್ದಾರೆ. ಅವ್ರು ಹೇಳಿದರು ನನ್ನ ಜವಾಬ್ದಾರಿ ಮುಗೀತು, ಇನ್ನು ನಿಮ್ಮ ಜವಾಬ್ದಾರಿ ಅಂತ ಹೇಳಿದರು. ಸೊ ಪೋಷಕರಲ್ಲಿ ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ನೀಟಾಗಿ ಫಸ್ಟು ಏನನ್ನ ಸಂಸ್ಕಾರವನ್ನು ನಾವು ಶಾಲೆಯಲ್ಲಿ 8 ಗಂಟೆ ಇರುತ್ತೆ, ಹೆಚ್ಚು ಅವಧಿ ನಿಮ್ಮ ಮನೆಯಲ್ಲೇ ಇರ್ತದೆ. ನಾವು ಈ ಮಕ್ಕಳಿಗೆ 5:15 ಹೇಳೋದನ್ನ ಕಲಿಸಿದೆ ಆದರೆ 10 ದಿನ ಕಷ್ಟ ಆಗ್ತದೆ. 11ನೇ ದಿನಕ್ಕೆ ಆ ಮಗು 5:15 ಹೇಳ್ತದೆ. 5:15 ಎದ್ದರೆ ನಮ್ದು ಅರ್ಧ ಕೆಲಸಗಳು ಅರ್ಧ ಸಮಸ್ಯೆಗಳು ಮುಗಿದೇ ಹೋಗ್ತವೆ. ನಮ್ಮ ಮಕ್ಕಳು ಯಾವಾಗ 6 ಗಂಟೆ 7 ಗಂಟೆವರೆಗೆ ಹೇಳ್ತಾರೆ, ಖಂಡಿತ ನಾವು ಅಲ್ಲಿಂದಲೇ ನಮ್ಮ ಮಕ್ಕಳ ಆ ಒಂದು ಸಮಸ್ಯೆಯನ್ನು ಪ್ರಾರಂಭ ಮಾಡ್ತೀವಿ. ಮಕ್ಕಳು ಆರೋಗ್ಯವಾಗಿರಬೇಕು, ಆರೋಗ್ಯವಾಗಿದ್ದರೆ ನಾವು ವಿದ್ಯೆಯನ್ನು ಇಲ್ಲಿ ಕೊಡಬೇಕಾದ್ರೆ 100% ಸ್ವೀಕೃತ ಆಗ್ತದೆ. ಮಗುಗೆ ಆರೋಗ್ಯನೇ ಇಲ್ಲ ಅಂದರೆ ನಾವೇನಿಲ್ಲಿ ಚೆನ್ನಾಗಿ ಪಾಠ ಮಾಡಿದರೂ ಮಗುಗೆ ಸ್ವೀಕೃತ ಆಗಲ್ಲ. ಸೊ ನಮ್ಮ ಮಕ್ಕಳು ದೈಹಿಕವಾಗಿ ಶಕ್ತಿಯುತ ಆಗಬೇಕಂದ್ರೆ ಮನೆಯಲ್ಲಿ ನಾವು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳಗ್ಗೆ ಏಳಿಸ್ಬೇಕು, ಸಂಜೆ ಅವ್ರಿಗೆ ಎಷ್ಟು ಗಂಟೆ ಊಟ ಕೊಡಬೇಕು, ಮಲಗಿಸ್ಬೇಕು ಅನ್ನೋದನ್ನ ಪೋಷಕರು ಒಂದಿಷ್ಟು ಮಾಡಬೇಕು. ಇವತ್ತು ನಮಗೆ ದೊಡ್ಡ ಸವಾಲಾಗಿರೋದು ಯಾವುದಪ್ಪ ಅಂದರೆ ಮೊಬೈಲ್. ಈ ಮೊಬೈಲ್ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಆಗ್ತಾಯಿದೆ. ಯಾರೊಬ್ಬರು ಮೊನ್ನೆ ಹೇಳಿದರು, ಸ್ವಾಮೀಜಿ ನೆಕ್ಸ್ಟು ಈ ಮೊಬೈಲಿಂದಲೇ ಜನ ಸೋದೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅರ್ಧ ಗಂಟೆ ಇದು ಹಿಡ್ಕೊಂಡ್ರೆ ಅರ್ಧ ಗಂಟೆ ನಾವು ಮೈನೇ ಮರೆತು ಹೋಗ್ತೀವಿ, ಬೇರೆ ಕೆಲಸನೇ ಅನ್ನ ಮಾಡ್ತಿದ್ರೆ ಅನ್ನನೇ ಸೀದೋಗೋ ಚಾನ್ಸಸ್ ಇರ್ತದೆ. ಯಾಕೆಂದರೆ ಆ ಮಟ್ಟದಲ್ಲಿ ಇವತ್ತು ಈ ಮೊಬೈಲು ಮನುಷ್ಯರನ್ನ ಜನರನ್ನ ನಮ್ಮನ್ನು ಸಾಕಷ್ಟು ಮಂತ್ರಮಗ್ಧರಾಗಿ ಮಾಡಿಸ್ಬಿಟ್ಟಿದೆ. ಹಾಗಾಗಿ ಮಕ್ಕಳ ಕೈಗೆ ಸಿಕ್ಕಿರೆ ಏನಾಗ್ತದೆ ಅಂತ ನೀವು ಯೋಚನೆ ಮಾಡಿ. ಮುಂದಿನ ದಿನಗಳು ಇದೇ ರೀತಿ ಮೊಬೈಲನ್ನು ಮಕ್ಕಳು ಬಳಸಿದ್ದೆ ಆದರೆ ಸುಮಾರು ಅವಕ್ಕೆ 40-50 ವರ್ಷದ ವೇಳೆಗೆ ಅವ್ರಿಗೆ ಖಂಡಿತ ಕಣ್ಣಿನ ಸಮಸ್ಯೆ ಪ್ರಾಬ್ಲಮ್ ಆಗೇ ಆಗ್ತದೆ. ಸೊ ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇರಲಿಕ್ಕೆ ತಾವು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ, ಮತ್ತು ಈ ಒಂದು ಸಂಸ್ಥೆಯನ್ನು ಚೆನ್ನಾಗಿ ಕಟ್ಟುವಲ್ಲಿ ಪಾತ್ರವನ್ನು ವಹಿಸ್ತಿದ್ದ ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದು ತುಂಬ ಚೆನ್ನಾಗಿ ಈ ಭಾಗದಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಎಲ್ಲ ಫೆಸಿಲಿಟೀಸ್ ಇದೆ, ಯಾವುದೂ ನಿಮಗೆ ಕೊರತೆ ಇಲ್ಲ. ಕೊಠಡಿಗಳಿರ್ಬೋದು, ಶೌಚಾಲಯಗಳಿರ್ಬೋದು, ಗ್ರಂಥಾಲಯ ಇರ್ಬೋದು, ಶಿಕ್ಷಕರಿರ್ಬೋದು, ಯಾವುದು ಸಮಸ್ಯೆ ಇಲ್ಲದೆ ಇರುವ ಒಂದು ಶಾಲೆ. ತುಂಬ ಸುತ್ತಮುತ್ತ ಎಷ್ಟು ತುಂಬ ಚೆಂದಾಗಿರುವ ಒಂದು ಪರಿಸರ, ಇಲ್ಲಿ ನಮ್ಮ ಮಕ್ಕಳು ಕಲಿತಾರೆ ನಮ್ಮೆಲ್ಲರ ಭಾಗ್ಯ, ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬೇಕು. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳಿ, ಈ ಒಂದು ಹೊಸ ಕಟ್ಟಡವನ್ನು ಉದ್ಘಾಟನೆ ಇವತ್ತು ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿನ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಅವರ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳಿ. ಎಲ್ಲರಿಗೂ ಕನಸಿದೆ, ನಮ್ಮ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, KAS ಆಗಬೇಕು ಅನ್ನೋದು ಎಲ್ಲರಿಗೂ ಕನಸಿದೆ. ಆ ಕನಸನ್ನು ನನಸು ಮಾಡಬೇಕಂದ್ರೆ ಶ್ರಮ ಇಂಪಾರ್ಟೆಂಟ್. ಎಲ್ಲರೂ ಪೋಷಕರಾಗಿ, ಶಿಕ್ಷಕರಾಗಿ, ವಿದ್ಯಾರ್ಥಿಗಳಾಗಿ ಎಲ್ಲರೂ ಶ್ರಮ ಹಾಕಿದ್ದೆ ಆದರೆ ಖಂಡಿತ ನಮ್ಮ ಮಕ್ಕಳನ್ನ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ಎಲ್ಲ ಸಹಕಾರ ನೀಡಿದಂಥ ವೇದಿಕೆಯ ಮೇಲೆ ಇರುವ ಎಲ್ಲ ಮಾನ್ಯರಿಗೆ ವಂದಿಸುತ್ತಾ, ತಮಗೂ ಎಲ್ಲರಿಗೂ ವಂದಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಪ್ರೇರಣಾತ್ಮಕ ಮಾತುಗಳೊಂದಿಗೆ ಶುಭ ಹಾರೈಸಿದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ SR ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ವಂದನಾರ್ಪಣೆಯನ್ನು ನಮ್ಮ ಈ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ಲಕ್ಷ್ಮಣಗೌಡ ಅವರು ನೆರವೇರಿಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ವಿಷ್ಣುಮೂರ್ತಾಯ ನಮಃ. ಮೊಟ್ಟ ಮೊದಲಾಗಿ ಈ ಸ್ಥಳದ ಎಲ್ಲ ದೇವರುಗಳನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ವಿಶೇಷವಾಗಿ ಕಳೆದ 71 ವರ್ಷಗಳಿಂದ ಕೇವಲ ಒಂದು ಕೊಠಡಿಯಲ್ಲಿ ಇದ್ದಂತಹ ಶಾಲೆ
ಮಕ್ಕಳ ಸಂಖ್ಯೆ ಹೆಚ್ಚಾಗಿಕೊಂಡು ಹೋಗುವಂತಹ ಸಮಯ. ಈ ಸಂದರ್ಭದಲ್ಲಿ ಈ ಶಾಲೆಯ ವ್ಯವಸ್ಥೆ, ಭೌತಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ನಮ್ಮ ಪೂಜ್ಯರನ್ನು ಮನವಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ತಾವಾಗಿ ಇಲ್ಲಿ ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿ ಏನು ಸಮಸ್ಯೆ ಇದೆ ಎಂಬುದನ್ನು ಮನಗಂಡು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ನಮ್ಮೆಲ್ಲರ ಸಣ್ಣ ದನಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ನಿಜವಾಗಿಯೂ ಸಮಸ್ಯೆ ಇದೆ, ಮಕ್ಕಳ ಸಂಖ್ಯೆ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಎನ್ನುವುದನ್ನು ಮನಗಂಡು ಈ ಶಾಲೆಗೆ ಒಂದು ವಿಸ್ತರಣಾ ಕಟ್ಟಡವನ್ನು ಮಾಡಿಕೊಡಬೇಕು. ಆ ಶಾಲೆಯನ್ನು ಇನ್ನೂ ಭೌತಿಕ ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಮುಂದುವರಿಸಲಿಕ್ಕೆ ಅಲ್ಲಿರುವಂತಹ ಶಿಕ್ಷಕರಿಗೆ ಮತ್ತು ಶೈಕ್ಷಣಿಕವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ನಮ್ಮ ಪೂಜ್ಯರು ಈ ಹೊಸ ಕಟ್ಟಡಕ್ಕೆ ಅನುಮತಿಯನ್ನು ಕೊಟ್ಟರು. ಕಾವಂದರಲ್ಲಿ ಹೋದಂತಹ ಸಂದರ್ಭದಲ್ಲಿ ಕಾವಂದರು ಈ ರೀತಿಯಲ್ಲಿ ಅವರಲ್ಲಿ ನಾವು ಮನವಿ ಮಾಡಿಕೊಂಡಾಗ, ನಮ್ಮ ವಿಜ್ಞಾಪನೆಯನ್ನು ಅವರ ಮುಂದೆ ಇಟ್ಟಾಗ ಈ ಎಲ್ಲ ವ್ಯವಸ್ಥೆಗಳಲ್ಲಿ, ಭೌತಿಕ ವ್ಯವಸ್ಥೆಗಳಲ್ಲಿ ಏನು ಲೋಪ ಇದೆಯೋ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡಿ ಅಂತೇಳಿ ನಮ್ಮ ಪೂಜ್ಯ ಕಾವಂದರು ಆಶೀರ್ವಾದವನ್ನು ಮಾಡಿದರು. ಅವರ ಆಶೀರ್ವಾದದ ಫಲವಾಗಿ ಇವತ್ತು ಬೃಹತ್ತಾದಂತಹ ಒಂದು ಭೌತಿಕ ವ್ಯವಸ್ಥೆಯನ್ನು ಒಳಗೊಂಡಂತಹ ಕಾಂಚನ ಪ್ರಾಥಮಿಕ ಶಾಲೆ ಇವತ್ತು ನಿರ್ಮಾಣಗೊಂಡು ಇವತ್ತು ಉದ್ಘಾಟನೆಗೊಂಡಿದೆ. ಹಾಗೆ ಮೊಟ್ಟ ಮೊದಲಾಗಿ ಈ ಹೊಸ ಕಟ್ಟಡ ಆರಂಭಕ್ಕೆ ಮತ್ತು ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ಪೂಜ್ಯ ಕಾವಂದರಿಗೆ ನೆರೆದಂತಹ ಎಲ್ಲ ಸಮಸ್ತರ ಪರವಾಗಿ, ಊರವರ ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಾನು ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳೊಂದಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನೇರ ನಡೆನುಡಿ, ಹಾಗೆ ಅವರೊಂದು ಮಾತಿದೆ, ಅಡಗಿಸಿಕೊಳ್ಳಬಾರ್ದು, ತೊಡಗಿಸಿಕೊಳ್ಳಬೇಕು ಅಂಥೇಳಿ. ನಮ್ಮ ಪೂಜ್ಯ ಸಣ್ಣ ದನಿಗಳವರದು, ಕಾರ್ಯದರ್ಶಿಯವರದು ಅಂತ ಹೇಳಿದರೆ, ಈ ಕಟ್ಟಡ ಏನು ಆಗಬೇಕಂತೇಳಿ ಆದರೆ ಅದರ ಬಗ್ಗೆ, ಪೂರ್ವ ತಯಾರಿಯ ಬಗ್ಗೆ ಸಾಕಷ್ಟು ವಿಮರ್ಶೆಗಳನ್ನು ಮಾಡಿಕೊಂಡು ಆಗಾಗ ಇಲ್ಲಿ ಶಾಲೆಗೆ ಭೇಟಿಯನ್ನು ಕೊಟ್ಟು ಈ ಕಟ್ಟಡ ಇಷ್ಟು ಆಗಲಿಕ್ಕೆ ಕಾರಣೀಭೂತರಾದವರು ನಮ್ಮ ಮಾನ್ಯ ಕಾರ್ಯದರ್ಶಿಗಳು. ಯಾಕಂತ ಹೇಳಿದರೆ ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಆಗಾಗ ನಮಗೆ ಭೇಟಿಯನ್ನು ಕೊಟ್ಟಂತಹ ಆದಾಗ ಏನು ಸಮಸ್ಯೆ ಇದೆ ಅಲ್ಲಿ, ಆ ಸಮಸ್ಯೆಯನ್ನು ಅವರ ಮುಂದೆ ಇಟ್ಟಾಗ ಅಥವಾ ನಮ್ಮ ಇಂಜಿನಿಯರ್ ಮೂಲಕ ಇಟ್ಟಾಗ ಆ ಒಂದು ಸಂದರ್ಭದಲ್ಲಿ ಅಂತಹ ವ್ಯವಸ್ಥೆಯನ್ನು ಮಾಡಿಕೊಡುವಲ್ಲಿ ಪೂಜ್ಯರು ನಮಗೆ ಆಶೀರ್ವಾದವನ್ನು ಮಾಡ್ತಾಯಿದ್ರು. ಅವರ ಆಶೀರ್ವಾದದ ಫಲವಾಗಿ ಎಲ್ಲ ರೀತಿಯ ಒಂದು ಸುಸಜ್ಜಿತವಾದಂತಹ ಭೌತಿಕ ವ್ಯವಸ್ಥೆಯೊಂದಿಗೆ ನಮ್ಮ ಶಾಲೆ ಇವತ್ತು ಏನಾಗಿದೆ, ನಿರ್ಮಾಣಗೊಂಡು ನಮ್ಮ ಮಾನ್ಯ ಕಾರ್ಯದರ್ಶಿಯವರ ದಿವ್ಯ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನ ಮಾಡುವುದರ ಮೂಲಕ ಉದ್ಘಾಟನೆಗೊಂಡಿದೆ. ಈ ಒಂದು ಸುಸಜ್ಜಿತವಾದಂತಹ ಭೌತಿಕ ವ್ಯವಸ್ಥೆಯನ್ನು ಕೊಂಡಂತಹ ಶಾಲೆಗೆ ದೀಪ ಪ್ರಜ್ವಲನ ಮಾಡಿ ಅಧಿಕೃತವಾದಂತಹ ಚಾಲನೆಯನ್ನು ಕೊಟ್ಟಂತಹ ನಮ್ಮೆಲ್ಲರ ಸಣ್ಣ ದನಿಗಳಾದಂತಹ ಹಾಗೂ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪೂಜ್ಯರಿಗೆ ನಾನು ನೆರೆದಂತಹ ಎಲ್ಲ ಸಮಸ್ತರ ಪರವಾಗಿ ಮತ್ತು ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮಾತೃಶ್ರೀಯವರು, ಅಮ್ಮನವರ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ಯಾಕಂತ ಹೇಳಿದರೆ ನಾನು ಅವರ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಕೇಳಿದಂತಹ ಮಾತು. ಇಬ್ಬರು ದಂಪತಿಗಳು ಅಂದರೆ ಪೂಜ್ಯರು ಮತ್ತು ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟಾಗ ಈ ಶಾಲೆಯನ್ನು ನೋಡಿ ಒಮ್ಮೆ ಕೊಠಡಿಯ ಕಡೆಗೆ ಕಣ್ಣನ್ನು ಹಾಯಿಸಿದರು. ಒಳಗಡೆ ಹೋಗಲಿಲ್ಲ, ಬಾಗಿಲಲ್ಲಿ ನಿಂತು ಕಣ್ಣನ್ನು ಹಾಯಿಸಿದರು. ಆವಾಗ ನಮ್ಮ DMC ಅವರ ಇಂಜಿನಿಯರ್ ಅವರ ತಂಡದವರು ಕೂಡ ಜೊತೆಗೆ ಇದ್ದರು, ಪೂಜ್ಯರು ಕೂಡ ಇದ್ದರು. ಅವರು ಒಂದು ಮಾತು ಹೇಳಿದರು. ಈಗ ಸಹ ನನಗೆ ಅದು ಸರಿ ನೆನಪಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅವರ ಒಂದು ಅಮೃತದ ನುಡಿ ಎನ್ನುವಂಥದ್ದಲ್ಲಿ ಹೇಗೆ ಆಯಿತು ಅಂಥೇಳಿ ಒಳಗೆ ನೋಡಿ ಇಣುಕಿ ಈಚೆ ಬಂದು
ಯಶೋಧರ ಇಡೇವಳ ಅಂತ ಹೇಳಿದರು. ಇದು ಸರಿ ನಾನು ಕೇಳಿದ್ದೇನೆ, ಇಡೇಗೆ ರಡ್ಡು ರೂಮ್ ಕಟ್ಟದು ಕೊರಡು ಅಂತೇಳಿ. ಇವತ್ತು ಏನು ರಡ್ಡು ರೂಮ್ ಅಲ್ಲ, ಒಂದು ಮಾತು ಹೇಳುವುದಾದರೆ ಹಳೆಯ ಬೇರು ಹೊಸ ಚಿಗುರು ಅಂತೇಳಿ. ಆ ಹೊಸ ಚಿಗುರು ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೆ ಕಾರಣೀಭೂತರಾದವರು ನಮ್ಮ ಮಾತೃಶ್ರೀ ಅಮ್ಮನವರು. ಅವರಿಗೆ ನಾನು ಎಲ್ಲ ಊರಿನ ಸಮಸ್ತರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶಿಕ್ಷಕ ವೃಂದದ ಪರವಾಗಿ, ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಶಾಲೆಯನ್ನು ಸ್ಥಾಪಿಸಿ 1954ರಲ್ಲಿ ಶಾಲೆಯನ್ನು ಸ್ಥಾಪಿಸಿ ಅಲ್ಲಿಂದ ಅನಂತರ ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಹೋದವರು ನಮ್ಮ ಕಾಂಚನ ಮನೆತನದವರು. ಅನಂತರ ಇದು ಕಷ್ಟ, ಯಾಕಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿದೆ ಅಂತೇಳಿ ಕ್ಷೇತ್ರವನ್ನು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ವಿಜ್ಞಾಪನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಕಾವಂದರು ಮತ್ತು ನಮ್ಮ ಸಂಸ್ಥೆ ಇದನ್ನು ಆಡಳಿತಕ್ಕೆ ಒಳಪಡಿಸಿಕೊಂಡಿತ್ತು. ಆದರೆ ಅವರು ಹೇಳ್ತಾರೆ ನಮಗೆ ಸಿಕ್ಕಿದಾಗ, ಇದು ಇದ್ದಂಥದ್ದು ಆರಂಭದಲ್ಲಿ ಮುಳುವಿಲಿನಲ್ಲಿ ಇತ್ತು ಅಂತೇಳಿ ನಿನ್ನೆ ಬಂದಾಗ ಹೇಳಿದರು. ಆನಂತರ ಇದು ಬೆಳೆದುಕೊಂಡು ಮುಂದಕ್ಕೆ ಹೋಯಿತು. ನಾವು ಮನೆದೇವರ ಹೆಸರಿನಲ್ಲಿ ಈ ಶಾಲೆಯನ್ನು ಕಟ್ಟಿದ್ದೇವೆ, ನಮ್ಮ ಲಕ್ಷ್ಮೀನಾರಾಯಣ ಅವರ ಹೆಸರಲ್ಲಿ ಇದೆ. ಹಾಗೆ ಇದಕ್ಕೆ ಜೊತೆಗೆ ಸಂಗೀತ ಶಾಲೆಯೂ ಕೂಡ ಇದೆ. ಆದರೆ ಮಾಸ್ಟರ್, ಇದನ್ನು ನಾವು ಮುನ್ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಾವು ಒಬ್ಬರು ಸೂಕ್ತವಾದ ವ್ಯಕ್ತಿಯನ್ನು ನಾವು ಹುಡುಕಿ ಅದನ್ನು ಕೊಡಬೇಕು. ಇಂಥಲ್ಲಿಗೆ ಕೊಟ್ಟರೆ ಈ ಶಾಲೆ ಮುಂದಕ್ಕೆ ಬೆಳೆಯುತ್ತದೆ ಅಂತ ಹೇಳುವಂಥ ಇದನ್ನು ಅವರು ವ್ಯಕ್ತಪಡಿಸಿದರು, ನಮ್ಮಲ್ಲಿ ಆಗಾಗ ಹೇಳ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ಏನು ಇದು ಒಳ್ಳೆಯ ವ್ಯವಸ್ಥಿತವಾಗಿ ಬೆಳೆದು ನಿಂತಿದೋ, ಪೂಜ್ಯರ ಕೈಯಲ್ಲಿ ಉದ್ಘಾಟನೆಗೊಂಡಿದೋ, ಈ ಸಂದರ್ಭದಲ್ಲಿ ನೀವು ಬರಬೇಕಮ್ಮ ಅಂತೇಳಿ ನಮ್ಮ ಪೂಜ್ಯರು ಕೂಡ ಹೇಳಿದರು. ಯಾಕೆಂದರೆ ಅವರನ್ನು ಬರಲಿಕ್ಕೆ ಹೇಳಬೇಕು. ನಾನಾ ರೀತಿಯಲ್ಲಿ ನಾವು ಅವರನ್ನು ಕೇಳಿಕೊಂಡೆವು. ಇಲ್ಲ ಮಾಸ್ಟೇ, ನಮಗೆ ಕೆಮ್ಮು ಭಾರಿ ಕಷ್ಟ, ಆರೋಗ್ಯ ಸರಿಯಿಲ್ಲ ಅಂಥೇಳಿ ಹೇಳಿದರು. ಆದರೂ ಕೂಡ ನಾವೆಲ್ಲ ಫೋನ್ ಹಾಯಿಸಿ ಆಗಾಗ ಅವರು ಬರಲಿಕ್ಕೆ ಒಪ್ಪಿ ನಮ್ಮ ಜೊತೆಗೆ ಸೇರಿಕೊಂಡ್ರು. ನಿನ್ನೆ ತಾನೇ ಇಲ್ಲಿ ಏನು ವಾಸ್ತು ಪೂಜೆ ಮತ್ತು ಮರುದಿವಸ ನಡೆದಂಥ ಗಣಹೋಮ ಇದರಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡು ಈ ಶಾಲೆಯ ಜೊತೆಗೆ ಕ್ಷೇತ್ರದ ಜೊತೆಗೆ ಸದಾ ನಮ್ಮ ಜೊತೆಗೆ ಕೈ ಜೋಡಿಸುತ್ತಿರುವವರು ರೋಹಿಣಿ ಸುಬ್ಬರತ್ನಮ್ಮ ಅವರು ಈ ಶಾಲೆಯ ಏನು ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡುವವರು. ಯಾಕಂತ ಹೇಳಿದರೆ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಜೊತೆಗೆ ಅವರು ಸ್ಪಂದಿಸಿ ಈ ಶಾಲೆಯ ಬಗ್ಗೆ ಮತ್ತು ನಮ್ಮ ಊರವರ ಬಗ್ಗೆ ಎಲ್ಲರಿಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾ ನಮ್ಮನ್ನು ಮುನ್ನಡೆಸುತ್ತಿರುವವರು ರೋಹಿಣಿ ಸುಬ್ಬರತ್ನಮ್ಮ ಅವರು ಇವತ್ತು ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹೃತ್ಪೂರ್ವಕವಾದಂತಹ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.